ಜಯ ಹೇ ಕರ್ನಾಟಕ ಮಾತೆ, ಜೈ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜೈ ಭಾರತ ಜನನಿಯ ತನು ಜಾತೆ. ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ. ಜೈ ಭಾರತ ಜನನಿಯ ತನು ಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನ ವೇಷ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ. ಜೈ ಭಾರತ ಜನನಿಯ ತನು ಜಾತೆ. ಜಯ ಹೇ ಕರ್ನಾಟಕ ಮಾತೆ, ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ನನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಲಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನು ಜಾತೆ. ಜೈ ಭಾರತ ಜನನಿಯ ತನು ಜಾತೆ. ಜಯ ಹೇ ಕರ್ನಾಟಕ ಮಾತೆ, ತೈಲಪ ಹೊಯ್ಸರರಾಳಿದ ನಾಡೆ, ಡಂಕಣ ಜಕನರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತೆ. ಜೈ ಭಾರತ ಜನನಿಯ ತನು ಜಾತೆ. ಜಯ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಲ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ, ಜನಗಣ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನು ಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜೈ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜೈ ಭಾರತ ಜನನಿಯ ತನು ಜಾತೆ. ಜಯ ಹೇ ಕರ್ನಾಟಕ ಮಾತೆ. ಸೈಯದ್ ಮದನಿ ಪ್ರೌಢಶಾಲೆ, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಳೆಕೋಟೆಯಲ್ಲಿ ನಡೆಸಲ್ಪಡುತ್ತಿರುವಂತಹ ನಮ್ಮ ಈ ಕನ್ನಡ ಮಾಧ್ಯಮ ಶಾಲೆಯ ವಾರ್ಷಿಕೋತ್ಸವದ ಸಂತಸದ ಸಂಭ್ರಮದ ಸಮಾರಂಭದಲ್ಲಿ ನಾವೆಲ್ಲರೂ ಭಾಗಿಗಳಾಗಿದ್ದೇವೆ. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಪ್ರಾರಂಭವಾದ ಬಹುಶಃ 2ನೇ ವರ್ಷದಲ್ಲಿ 1983ನೇ ಇಸವಿಯಲ್ಲಿ ಹಳೆಕೋಟೆ ಎಂಬಂತಹ ಈ ಒಂದು ಕುಗ್ರಾಮದಲ್ಲಿ ಆಗಿನ ಅಧ್ಯಕ್ಷರಾಗಿದ್ದಂತ ಮರ್ಹೂಮ್ ಹಾಜಿ UK ಇಬ್ರಾಹಿಂ ರವರ ಶೈಕ್ಷಣಿಕ ದೃಷ್ಟಿಯಿಂದ ಇಲ್ಲೊಂದು ಉರ್ದು ಪ್ರಥಮ ಭಾಷೆಯ ಕನ್ನಡ ಮಾಧ್ಯಮ ಶಾಲೆಯನ್ನು ಪ್ರಾರಂಭಿಸಿ ಈ ಪರಿಸರದಲ್ಲಿ ಶಿಕ್ಷಣದ ಕಂಪನ್ನು ಚೆಲ್ಲುವಲ್ಲಿ ಅವರು ಪ್ರಯತ್ನಿಸಿದರು. ಕರುಣಾಮಯನಾದ ಅಲ್ಲಾಹನು ಅವರ ಈ ಶೈಕ್ಷಣಿಕ ಸೇವೆಯನ್ನು ಪರಿಗಣಿಸಿ ಇಲ್ಲಿ ವಿದ್ಯಾಭ್ಯಾಸ ಪಡೆದಂತ ಸಾವಿರಾರು ವಿದ್ಯಾರ್ಥಿಗಳ ಆ ಶೈಕ್ಷಣಿಕ ಅಭಿವೃದ್ಧಿಯಿಂದಾಗಿ ಅವರಿಗೆ ಸುಖಲೋಕ ಶಾಂತಿಯ ಸ್ವರ್ಗವನ್ನ ಅಲ್ಲಾಹನು ಕರುಣಿಸಲಿ ಅಂತೇಳಿ ಪ್ರಾರಂಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಶಾಲೆಯ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಕ್ರಿಯರಾಗಿದ್ದು ಎಲ್ಲ ಚಟುವಟಿಕೆಗಳಲ್ಲಿ ನಮ್ಮೊಂದಿಗಿದ್ದ ನಮ್ಮ ಆತ್ಮೀಯ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರಾದಂತ ಜನಾಬ್ ಅಬ್ದುಲ್ ರಜಾಕ್ ರವರು ಒಂದು ಶನಿವಾರ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇನ್ನೊಂದು ಶನಿವಾರದಲ್ಲಿ ಅಲ್ಲಾಹನ ಕರೆಗೆ ಹೋಗೊಟ್ಟು ನಮ್ಮನ್ನು ಅಗಲಿದ್ದಾರೆ. ಕರುಣಾಮಯನಾದ ಅಲ್ಲಾಹನು ಅವರ ಮಗಫಿರತನ್ನು ಉತ್ತಮಪಡಿಸಲಿ, ಅವರಿಗೂ ಸುಖಲೋಕ ಶಾಂತಿಯ ಸ್ವರ್ಗವನ್ನು ಕರುಣಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ದಿವಂಗತ ಹಾಜಿ UK ಇಬ್ರಾಹಿಂ ರವರ ಶೈಕ್ಷಣಿಕ ನಾಗಾಲೋಟದ ಕೊನೆಯ ವಿದ್ಯಾಸಂಸ್ಥೆಯಾಗಿ
ಸೈಯದ್ ಮದನಿ ಪ್ರೌಢಶಾಲೆಯನ್ನ ಇಲ್ಲಿ ಅವರು ಪ್ರಾರಂಭಿಸಿದರು. ಇವತ್ತು ನಾವು ಸಂತೋಷ ಪಟ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಇತ್ತೀಚಿನ ಬೆಳಗಾವಿ ಅಧಿವೇಶನದ ಮುಂಚಿತವಾಗಿ ಸರ್ಕಾರದ ಪ್ರತಿನಿಧಿಗಳಾಗಿ ಸನ್ಮಾನ್ಯ ಮಾಜಿ ಶಿಕ್ಷಣ ಸಚಿವರಾಗಿದ್ದಂತಹ ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ ಮತ್ತು ಈಗಿನ ಶಿಕ್ಷಣ ಆಯುಕ್ತರಾದಂಥ ಜಾಫರ್ ರವರು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಅನುದಾನ ರಹಿತ ಕನ್ನಡ ಮಾಧ್ಯಮ ಶಾಲೆಗಳ ಅಧ್ಯಾಪಕರುಗಳು ಕಳೆದ ಕೆಲವು ವರ್ಷಗಳಿಂದ ಎಲ್ಲಿ ಅಧಿವೇಶನ ನಡೆಯುತ್ತದೆಯೋ ಅಲ್ಲಿ ಪ್ರತಿಭಟನೆ ನಡೆಸುವಂತಹ ಒಂದು ಪರಿಪಾಠವನ್ನು ಇಟ್ಕೊಂಡಿದ್ರು. ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದ ಈಗಿನ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರ ಸೂಚನೆಯಂತೆ ಇಬ್ಬರು ಪ್ರತಿನಿಧಿಗಳು ಬೆಳಗಾವಿಯಲ್ಲಿ ಪ್ರತಿಭಟನಾ ನಿರತರಾದಂಥ ಅನುದಾನ ರಹಿತ ಕನ್ನಡ ಮಾಧ್ಯಮ ಶಾಲೆಗಳ ಪ್ರತಿನಿಧಿಗಳನ್ನ ಸಂಪರ್ಕಿಸಿಕೊಂಡು ನೀವು ಮಾಡುತ್ತಿರುವಂತ ಧರಣಿ ಅಥವಾ ಮುಷ್ಕರ ಏನಿದೆಯೋ ಅದು ನಿಜವಾಗಿಯೂ ಅರ್ಥಪೂರ್ಣವಾದದ್ದು. 2008ರವರೆಗೆ ಯಾರೆಲ್ಲ ಕನ್ನಡ ಮಾಧ್ಯಮ ಶಾಲೆಗಳನ್ನು ತೆರೆದು ನಡೆಸ್ತಾ ಇದ್ದಾರೋ ಅದಕ್ಕೆ ಅನುದಾನವನ್ನು ನೀಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಚಿಂತನೆ ನಡೆಸ್ತಾ ಇದ್ದಾರೆ. ಮುಂದಿನ ಬಜೆಟಿನಲ್ಲಿ ಅದಕ್ಕೆ ಬೇಕಾದಂತಹ ಅನುದಾನವನ್ನು ಇಟ್ಟುಕೊಳ್ಳುವಂತಹ ವ್ಯವಸ್ಥೆಗೆ ನಿಮಗೆ ಭರವಸೆ ನೀಡಲಿಕ್ಕಾಗಿ ನಮ್ಮನ್ನಿಬ್ಬರು ಪ್ರತಿನಿಧಿಗಳನ್ನು ಕಳಿಸಿದ್ದಾರೆ ಅಂತೇಳಿ ಇತ್ತೀಚಿನ ಕೆಲವು ದಿವಸಗಳ ಹಿಂದೆ ಅಧಿವೇಶನ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ನಡೆದಂತಹ ಒಂದು ಸಂತಸದ ಸುದ್ದಿ. ಮಾನ್ಯ ಅಧ್ಯಕ್ಷರು ಇದ್ದಾರೆ ಇದೀಗ ನಮ್ಮೊಟ್ಟಿಗೆ, ಅದೇ ರೀತಿಯಲ್ಲಿ ಕಾರ್ಯದರ್ಶಿಗಳಿದ್ದಾರೆ, ಉಪಾಧ್ಯಕ್ಷರುಗಳು ಕೇಂದ್ರ ಜುಮ್ಮಾ ಮಸೀದಿ ಉಪಾಧ್ಯಕ್ಷರಿದ್ದಾರೆ, ಚಾರಿಟೇಬಲ್ ಟ್ರಸ್ಟ್ ನ ಉಪಾಧ್ಯಕ್ಷರಿದ್ದಾರೆ, ಹಾಗೆ ನಮ್ಮ ಆಡಳಿತಾಧಿಕಾರಿಗಳಿದ್ದಾರೆ. ಬಹುಶಃ ಅಲ್ಲಾಹನ ಅನುಗ್ರಹದಿಂದ ಗ್ರಾಂಟ್ ರಿಲೀಸ್ ಆಗುತ್ತೆ ಅಂತೇಳಿ ಆದರೆ ನಮ್ಮಲ್ಲಿ 2 ಶಾಲೆಗಳು ಗ್ರಾಂಟಿಗೆ ಅರ್ಹವಾದಂತಹ ಶಾಲೆಗಳಿದೆ. ಒಂದು ಆಜಾದ್ ನಗರದ ಹೆಣ್ಮಕ್ಕಳ ಶಾಲೆ, ಮತ್ತೊಂದು ನಮ್ಮ ಈ ಶಾಲೆ. ಈ ಸಂದರ್ಭದಲ್ಲಿ ನಾನು ಅಧ್ಯಕ್ಷರಲ್ಲಿ, ಕಾರ್ಯದರ್ಶಿಗಳಲ್ಲಿ ಮತ್ತು ಉಪಾಧ್ಯಕ್ಷರು ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳಲ್ಲಿ ವಿನಂತಿಸುವುದೇನೆಂತ ಹೇಳಿದ್ರೆ, ಕಳೆದ 3 ವರ್ಷಗಳಿಂದ ನಾವು ಪ್ರಯತ್ನಿಸ್ತಾ ಇದ್ದೇವೆ. ನಮ್ಮ ಶಾಲೆಗಳನ್ನ ಮತೀಯ ಅಲ್ಪಸಂಖ್ಯಾತ ಶಾಲೆ ಅಂತ ಘೋಷಿಸಬೇಕಿದ್ರೆ ಟ್ರಸ್ಟಿನ ಸದಸ್ಯರ ಮೂಲಭೂತವಾದಂತಹ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟು ಅದನ್ನು ಮಾಡಬೇಕು ಅಂತೇಳಿ ಒಂದು ವೇಳೆ ಈಗ ಮಾರ್ಚ್ ತಿಂಗಳಿನಲ್ಲಿ ಆದೇಶವಾದರೆ ನಮ್ಮದು ಅಲ್ಪಸಂಖ್ಯಾತ ಶಾಲೆ ಎಂಬಂತ ಘೋಷಣೆ ಬಗ್ಗೆ ತಕರಾರುಗಳು ಹೇಳ್ಬೋದು. ದಯವಿಟ್ಟು ಆ ಬಗ್ಗೆ ನೀವು ಕೂಡಲೇ ಕಾರ್ಯಪ್ರವೃತ್ತರಾಗಿ 2 ಶಾಲೆಗಳನ್ನ ಅಲ್ಪಸಂಖ್ಯಾತ ಶಾಲೆಗಳು ಅಂತೇಳಿ ಘೋಷಿಸುವಂತಹ ವ್ಯವಸ್ಥೆಗೆ ಕಾರ್ಯಪ್ರವೃತ್ತರಾಗಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ನಾನು ಎಲ್ಲ ಅಧ್ಯಾಪಕರುಗಳಿಗೆ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳ ಸಂತಸದ ಸುದ್ದಿಯನ್ನು ತಿಳಿಸುವುದರೊಂದಿಗೆ ಕಳೆದ ಗುರುವಾರ ದಿವಸ ನಮ್ಮ ಶಾಲೆಯ ಸ್ಪೋರ್ಟ್ಸ್ ಅನ್ನ ಉತ್ತಮ ರೀತಿಯಿಂದ ನಮ್ಮದೇ ಪ್ರಾರಂಭ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಪ್ರಾರಂಭವಾದಂತ ಶಾಲೆ ಮದನಿ ಹಳೆಯಕಲ ಶಾಲೆ. ಆ ಶಾಲೆ ಮೈದಾನದಲ್ಲಿ ನಾವೆಲ್ಲರೂ ಸೇರಿಕೊಂಡು ಬಹಳಷ್ಟು ಉತ್ತಮ ರೀತಿಯಿಂದ ನಡೆಸಿಕೊಟ್ಟಿದ್ದೇವೆ. ಅಲ್ಲಿ ಸಹ ನಾವು ಹೇಳಿದ್ದೇವೆ, ಪುನಃ ಹೇಳ್ತಾ ಇದ್ದೇವೆ, ನಾವು ಬಹಳ ಸಂತೋಷ ಪಟ್ಕೊಳ್ತಾ ಇದ್ದೇವೆ. ಯಾಕಂದ್ರೆ ಮೈದಾನ ಇರುವವರು ಒಂದೇ ಮೈದಾನದಲ್ಲಿ ಆಟ ಆಡಿಸ್ತಾರೆ, ಅವರದೇ ಮೈದಾನದಲ್ಲಿ. ಆದರೆ ಇದೀಗ ನಾವು ಹೆಮ್ಮೆ ಪಟ್ಟುಕೊಳ್ಬೇಕು ಅಂತ ಹೇಳಿದ್ರೆ ನಮಗೆ ಮೈದಾನ ಇಲ್ಲದ ಕಾರಣ ಉಳ್ಳಾಳದ ಯಾವ ಶಾಲೆಯಲ್ಲಿ ಮೈದಾನ ಇದೆಯೋ ಪ್ರತಿ ಒಂದೊಂದು ದಿವಸ ಅವರ ಶಾಲೆಯಲ್ಲಿ ಹೋಗಿ ನಾವು ಕ್ರೀಡಾಕೂಟವನ್ನು ನಡೆಸುವಂತಹ ಒಂದು ಅವಕಾಶ ನಮಗಿದೆ. ಅದಕ್ಕೆ ಬೇಕಾಗಿ ನಮ್ಮ ಎಲ್ಲ ಅಧ್ಯಾಪಕರುಗಳು ಎಷ್ಟು ಕಷ್ಟ ಬಂದರೂ ಆ ವ್ಯವಸ್ಥೆಗೆ ಕಂಕಣಬದ್ಧರಾಗಿದ್ಕೊಂಡು ಕಾರ್ಯಪ್ರವರ್ತಿಸ್ತಾರೆ ಎಂಬುದನ್ನು ಹೇಳಿಕೊಳ್ಳುತ್ತಾ ನಾನು ಅವರನ್ನು ಅಭಿನಂದಿಸಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ನಮ್ಮ ಶಾಲೆಯು ಪ್ರಾರಂಭವಾದ ನಂತರ ಸೈಯದ್ ಮದನಿ ಅವರ ಅನುಗ್ರಹದಿಂದ ಉಳ್ಳಾಳ ಕೇಂದ್ರ ಜುಮಾ ಮಸೀದಿಯ ಮತ್ತು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಮಾರ್ಗದರ್ಶನದಲ್ಲಿ ಎಲ್ಲ ಚಟುವಟಿಕೆಗಳನ್ನ ಬಹಳಷ್ಟು ಉತ್ತಮ ರೀತಿಯಿಂದ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ ಅಂತ ಹೇಳುವುದರೊಂದಿಗೆ ಈ ಸಂದರ್ಭದಲ್ಲಿ ನಾನು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅನ್ನ ಅಭಿನಂದಿಸ್ತಾ ಇವರಲ್ಲಿ ಜನಾಬ್ UN ಇಬ್ರಾಹಿಂ ರವರು, ಜನಾಬ್ UH ಮೊಹಮ್ಮದ್ ರವರು, ದಿವಂಗತ ಅಬ್ದುಲ್ ರಜಾಕ್ ರವರು, ಸನ್ಮಾನ್ಯ ಇದಿನಬರವರು, ಹಾಗೆ 10 ಹಲವು ಮಂದಿ ಆಗಿನ ತಲೆಮಾರಿನವರು ಬಹುಶಃ ನಮ್ಮ ಈ ಕಾರ್ಯಕ್ರಮದಲ್ಲಿ ಇದೀಗ ಅದರ ಒಟ್ಟಿಗೆ ನಮ್ಮ ಆಡಳಿತ ಸಮಿತಿಯ ಎಲ್ಲ ಸದಸ್ಯರುಗಳು ಜನಾಬ್ ಮೊಹಮ್ಮದ್ ತೋಹರ್ ಅವರ ಹಾಜಿ ಮೊಹಮ್ಮದ್ ತೋಹರ್ ಅವರ ನೇತೃತ್ವದಲ್ಲಿ ಹಾಜಿ ಮೊಹಮ್ಮದ್ ತೋಹರ್ ಅವರು ಇರ್ಬೋದು, ಇಸ್ಮಾಯಿಲ್ ಹಾಜಬರ್ ಅವರು ಇರ್ಬೋದು, ಫಾರೂಕ್ ಯೋಚಿರವರು ಇರ್ಬೋದು, ಅಲ್ತಾಫ್ ರವರು ಇರ್ಬೋದು, MS ಇಬ್ರಾಹಿಂ ರವರು ಇರ್ಬೋದು, ಹಾಗೇನೆ ಅಬ್ದುಲ್ ಕರೀಂ ರವರು ಇರ್ಬೋದು, ಜೈನಾಜಿ ಅವರು ಇರ್ಬೋದು, ಯೋಚ್ ಮೊಹಮ್ಮದ್ ಮೇಸ್ರಿ ಅವರು ಇರ್ಬೋದು, ಇವರೆಲ್ಲ ಸಹಕಾರದೊಂದಿಗೆ ನಾವೊಂದು ಉತ್ತಮವಾದಂತಹ ವ್ಯವಸ್ಥೆಯನ್ನ ಇಲ್ಲಿ ಮಾಡಲಿಕ್ಕೆ ನಮ್ಮ ಶಾಲಾಭಿವೃದ್ಧಿ ಸಮಿತಿಯು ಸಹಕರಿಸ್ತಾ ಇದೆ ಎಂದು ಹೇಳುವುದರೊಂದಿಗೆ ಈ ಶಾಲೆಯ
ಒಬ್ಬ ರೂವಾರಿಯೂ ಆದಂತ ಸನ್ಮಾನ್ಯ ಜನಾಬಲ್ ಹಾಜ್ ಅಬ್ದುಲ್ ರಶೀದ್ ರವರನ್ನ ನಾನು ನಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ಮಾನ್ಯ ಸಚಿವರು ಭಾಗವಹಿಸಬೇಕಿತ್ತು, ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಐವನ್ ಡಿಸೋಜ ಭೋಜೇಗೌಡರು ಭಾಗವಹಿಸಬೇಕಿತ್ತು. ಆದರೆ ಅನಿವಾರ್ಯ ಕಾರಣ ಅವರು ಇವತ್ತು ಅಧಿವೇಶನ ನಡೆಯುವ ಕಾರಣ ಇವತ್ತು ಬಹುಶಃ ಕೊನೆಯ ದಿವಸ ಆಗಿರಬಹುದು ಎಂಬಂತ ನಿರೀಕ್ಷೆಯಲ್ಲಿ ಅವರಿಗೆ ಬರಲಿಕ್ಕೆ ಆಗಲಿಲ್ಲ ಅಂತ ತಿಳಿಸಿದ ಕಾರಣ ಅವರಿಗೆ ನಾನು ಪರೋಕ್ಷವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಕೇಂದ್ರ ಜುಮ್ಮಾ ಮಸೀದಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಜನಾಬ್ ಹಾಜಿ ಮೊಹಮ್ಮದ್ ತೋಹಾರ್ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ. ಹಾಜಿ ಮೊಹಮ್ಮದ್ ತೋಹಾರ್ ಅವರು ಉಳ್ಳಾಳ ಕೇಂದ್ರ ಜುಮ್ಮಾ ಮಸೀದಿಯ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಜಮಾತಿನ ಪ್ರತಿನಿಧಿಯು, ಹಾಗೆಯೇ ಮಸ್ಜಿದ್ ಅಲ್ ಕರೀಮಿನ ಅಧ್ಯಕ್ಷರು, ಸಫಾ ಫಿಸರಿಸಿನ ಮಾಲಕರು, ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿದ್ದುಕೊಂಡು ನಮ್ಮ ಎಲ್ಲ ಕಾರ್ಯ ಚಟುವಟಿಕೆಗಳಲ್ಲೂ ಸಹಕಾರ, ಸಹಾಯ ಮತ್ತು ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ನಾವು ಯಾವತ್ತು ಹೋದಾಗ ನಮಗೆ ಎಲ್ಲಿ ಹೋದರೂ ನಮಗೆ ಬೆರಳು ತೋರಿಸುವವರು ಮೊಹಮ್ಮದ್ ತೋಹಾರ್ ಅವರು. ಅಲ್ಲಿ ಹೋದಾಗ ನೀವ್ಯಾಕೆ ಇಲ್ಲಿ ಬರ್ತೀರಿ, ಅಲ್ಲಿ ತೋಹಾಜಿ ಇದ್ದಾರಲ್ಲ ಅಂತ. ಈ ನಿಟ್ಟಿನಲ್ಲಿ ಅವರು ನಮಗೆ ಸಂಪೂರ್ಣ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಇನ್ನೋರ್ವ ಮುಖ್ಯ ಅತಿಥಿ ಜನಾಬ್ ಮೋನು ಇಸ್ಮಾಯಿಲ್ ರವರು. ಕಳೆದ 3 ವರ್ಷಕ್ಕಿಂತಲೂ ಜಾಸ್ತಿ ಉಳ್ಳಾಲ ಕೇಂದ್ರ ಜುಮ್ಮಾ ಮಸೀದಿಯಲ್ಲಿ ಜನಾಬ್ ಹಾಜಿ ಅಬ್ದುಲ್ ರಶೀದ್ ರವರ ನೇತೃತ್ವದ ತಂಡ ಯಾವಾಗ ಅಧಿಕಾರ ವಹಿಸಿಕೊಂಡಿದೆಯೋ ಅಲ್ಲಿಂದ ಇಲ್ಲಿಯವರೆಗೆ ನಾನು ಅವರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಮೊದಲು 1-2 ಕಾರ್ಯಕ್ರಮಗಳಲ್ಲಿ ಅವರಿಗೆ ಭಾಗವಹಿಸಲಿಕ್ಕೆ ಆಗಲಿಲ್ಲ. ನಂತರದ ಕಾರ್ಯಕ್ರಮದಲ್ಲಿ ಒಂದು ಸಕಾರಣವನ್ನು ಅವರು ನೀಡಿ ತಪ್ಪಿಸ್ತಾ ಇದ್ರು. ನನಗೆ ಬರಲಿಕ್ಕೆ ಆಗುದಿಲ್ಲ, ಈ ರೀತಿಯಾದಂತಹ ಒಂದು ಸಮಸ್ಯೆ ಇದೆ, ಇದು ಆಡಳಿತಾತ್ಮಕವಾದ ಹೇಳಲಿಕ್ಕೆ ಆಗುವುದಿಲ್ಲ, ಆದ್ದರಿಂದ ನಾನು ಈ ಕಾರ್ಯಕ್ರಮದಲ್ಲಿ ಬಂದು ನಿಮ್ಮನ್ನು ಹೇಗೆ ಫೇಸ್ ಮಾಡುದು ಎಂಬುದರಲ್ಲಿ. ಆದರೆ ನಿನ್ನೆ ನಾನು ಅವರಿಗೊಂದು ಕಂಡೀಷನ್ ಹಾಕಿದ್ದೇನೆ, ನನಗೆ ಮತ್ತು ಅವರಿಗೆ ಮಾತ್ರ ಗೊತ್ತು. ಆ ಕಂಡೀಷನ್ ಮೇಲೆ ಅವರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಇವತ್ತು ಬಹುಶಃ ಅವರು ರಾತ್ರಿ ಯಾವುದೋ ಕಾರ್ಯಕ್ರಮ ಮುಗಿಸಿ ಬರುವಾಗ 2 ಗಂಟೆ ಆಗಿದೆ ಎಂದು ಯಾರು ಹೇಳಿದರು. ಆ ಕಾರ್ಯಕ್ರಮ ಮುಗಿಸಿದರೂ ಇವತ್ತು ನಮ್ಮೊಟ್ಟಿಗೆ ಬಂದಿದ್ದಾರೆ. ನಾನು ಹೇಳಬೇಕು ಅಂತ ಹೇಳಿದ್ರೆ, ನಮಗೆ ಅಧ್ಯಕ್ಷರನ್ನು ದರ್ಗದಲ್ಲಿ ಬಿಟ್ಟು, ಕಾರ್ಯದರ್ಶಿಯವರನ್ನು ಬಿಟ್ಟು, ನಮಗೆ ಮತ್ತೆ ಎಲ್ಲ ವ್ಯವಸ್ಥೆಗಳಲ್ಲಿ ನಾವು ಯಾವಾಗಲೂ ಹೋದಾಗ ದರ್ಗದಲ್ಲಿ ಸ್ಪಂದಿಸುವವರು ಹಿಂದಿಲಿದ್ರೆ ಅದು ಜನಾಬ್ ಮೋನು ಇಸ್ಮಾಯಿಲ್ ರವರು. ಯಾವುದೇ ವಿಚಾರಗಳಾಗಿರ್ಬೋದು, ಅಧ್ಯಾಪಕರುಗಳ ಸಂಬಳದ ವಿಷಯದಲ್ಲಿರ್ಬೋದು ಅಥವಾ ಇನ್ನಿತರ ಯಾವುದೇ ವಿಚಾರದಲ್ಲಿ ನಾವು ಹೋದಾಗಲೂ ನಮ್ಮನ್ನು ಸ್ಪಂದಿಸಿ ಏನ್ ಬೇಕೋ ಅಷ್ಟು ಮಾತ್ರ ಮಾತನಾಡಿ, ಏನು ಬೇಕೋ ಅಷ್ಟು ಮಾತ್ರ ಮಾತನಾಡಿ, ಸರಿ ನಮ್ಮ ವ್ಯವಸ್ಥೆಯಲ್ಲಿ ಇದು ಇದೆ ನಾವು ಮಾಡಬೇಕು ಎಂಬಂತ ಕಾಳಜಿಯನ್ನು ವಹಿಸಿಕೊಂಡು ಮಾತನಾಡುವಂತ ಜನಾಬ್ ಮೋನು ಇಸ್ಮಾಯಿಲ್ ರವರು ಇವತ್ತು ನಮ್ಮ ಈ ಕಾರ್ಯಕ್ರಮದ ಒಬ್ಬ ಅತಿಥಿಯಾಗಿ ಬಂದಿದ್ದಾರೆ. ಅವರೆಲ್ಲ ಅತಿಥಿಗಳಲ್ಲ, ಅವರು ನಿಜವಾಗಿ ಮಾಡಬೇಕಿದ್ದವರು. ಆದರೂ ನಾವು ಏಕೆಂದ್ರೆ ಸಭಾ ಕಾರ್ಯಕ್ರಮಕ್ಕೆ ಸಂಪ್ರದಾಯವನ್ನು ಮಾಡುವುದು ಮಾತ್ರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ, ಅವರನ್ನು ನಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಹಾಗೇನೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಚಾರಿಟೇಬಲ್ ಟ್ರಸ್ಟ್ ನ ಉಪಾಧ್ಯಕ್ಷರಾದ ಮುಸ್ತಫಾ ಅಬ್ದುಲ್ಲರವರು ಬರಬೇಕಿತ್ತು. ಅವರ ಅತಿ ಹತ್ತಿರದ ಕುಟುಂಬದವರು ಯಾರ ಮರಣ ಹೊಂದಿದ ಕಾರಣ ಕಾರ್ಯಕ್ರಮಕ್ಕೆ ಮತ್ತೆ ಭಾಗವಹಿಸ್ತೇನೆ ಅಂತ ಹೇಳಿದ್ದಾರೆ. ಅವರಿಗೂ ನಾನು ಪರೋಕ್ಷವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಜಿ UK ಇಬ್ರಾಹಿಂ ರವರು ಉಪಾಧ್ಯಕ್ಷರು, ಇನ್ನೋರ್ವ ಉಪಾಧ್ಯಕ್ಷ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್, ಯಾವಾಗಲೂ ನಮಗೆ ಚಿರಪರಿಚಿತರು. ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಇದ್ದುಕೊಂಡು ಹಿರಿತನವನ್ನು ವಹಿಸಿಕೊಂಡು ಕಾರ್ಯಕ್ರಮದಲ್ಲಿ ನಮಗೆ ಭಾಗವಹಿಸಿ ಮಾರ್ಗದರ್ಶನವನ್ನು ನೀಡುವವರು ಹಾಜಿ UK ಇಬ್ರಾಹಿಂ ರವರು. ನಮ್ಮ ಎಲ್ಲ ವ್ಯವಸ್ಥೆಗಳೊಟ್ಟಿಗೆ ಸ್ಪಂದಿಸಿಕೊಂಡು ನಮ್ಮ ಸಮಸ್ಯೆಗಳನ್ನು ಟ್ರಸ್ಟ್ಗೆ ತಿಳಿಸುವುದರೊಂದಿಗೆ ಎಲ್ಲ ವ್ಯವಸ್ಥೆಗೂ ಪರಿಹಾರವನ್ನು ಕಂಡುಕೊಡುವಂತಹ ಒಬ್ಬ ವ್ಯಕ್ತಿ. ಅವರನ್ನು ಸಹ ನಾನು ಈ ಸಂದರ್ಭದಲ್ಲಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ, ಹಾಜಿ UK ಇಬ್ರಾಹಿಂ ರವರನ್ನ. ಹಾಗೇನೆ ಹಾಜಿ UH ಮೊಹಮ್ಮದ್ ರವರು ಉಪಾಧ್ಯಕ್ಷರು, ಸೈಯದ್ ಮದನಿ ಅರೇಬಿಕ್ ಟ್ರಸ್ಟ್ ಅಸೌಖ್ಯದ ನಿಮಿತ್ತ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಿಲ್ಲ. ಅವರಿಗೂ ನಾನು ಪರೋಕ್ಷವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಜನಾಬ್ ಅಲ್ ಹಾಜಿ ಅಬ್ದುಲ್ ಅಜೀಜ್ ಹಸನ್ ರವರು ಈ ಕಾರ್ಯಕ್ರಮದಲ್ಲಿ ಮುಗಿಯುವುದರೊಳಗೆ ಭಾಗವಹಿಸ್ತೇನೆ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಆತ್ಮೀಯರು ಆದಂತ, ಬಹುಶಃ ಅವರ ಮುಖ ನೋಡಿದ್ದು ನಾನೀಗ ಗ್ರೌಂಡ್ ಅಲ್ಲಿ ಬಂದಾಗ ಮಾತ್ರ, ಜನಾಬ್ ಹಮ್ಮಬರ್ ಅವರು ಉಳ್ಳಾಳ ಬೇಲ್ನಲ್ಲಿ ದೊಡ್ಡದಾದಂತಹ ಒಂದು ಫರ್ನಿಚರ್ ಅಂಗಡಿ ಇದೆ, ತೂಬಾ ಫರ್ನಿಚರ್ ಅಂತೇಳಿ. ನಾನು ಅದಕ್ಕೆ 10 ಸಲ ಹೋದೆ, ಯಾಕಂದ್ರೆ ಅವ್ರು ಯಾರು ಅಂತ ನನಗೆ ನೋಡಬೇಕು ಎಂಬಂತ ದೃಷ್ಟಿಯಿಂದ.
ಇಲ್ಲಿ ನಾವು ಯಾಕೆ ಅವರನ್ನು ನೋಡಬೇಕು ಅಂತ ಹೇಳಿದ್ರೆ, ಕಳೆದ ಸಲ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಯೂನಿಫಾರ್ಮ್ ಅನ್ನು ಕೊಟ್ಟಿದ್ದೇವೆ. ಕಳೆದ 4 ವರ್ಷಗಳಿಂದ ನಮ್ಮಲ್ಲಿ ಉಚಿತ ಯೂನಿಫಾರ್ಮ್ ಕೊಡ್ತೇವೆ ಸರ್, ಉಚಿತ ಶೂ ಕೊಡ್ತೇವೆ. ಇದೆಲ್ಲ ವ್ಯವಸ್ಥೆ ದಾನಿಗಳ ಸಹಕಾರದಿಂದ ನಮ್ಮ ಶಾಲಾ ಅಭಿವೃದ್ಧಿ ಸಮಿತಿಯವರು ಮಾಡ್ತಾರೆ. ಆದರೆ ಜನಾಬ್ ಹಮ್ಮಬರವರು ಯಾರು ಅಂತ ನಮಗೆ ಪರಿಚಯ ಇಲ್ಲ. ನಮ್ಮ ವಿದ್ಯಾರ್ಥಿಗಳಿಗೆ ಕಳೆದ ಸಲ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಕೊಡಲಿಕ್ಕೆ ಹಮ್ಮಬರವರು 50,000 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರಲ್ಲಿ ನಾವೆಲ್ಲರೂ ವಿನಂತಿಸುವುದು ಏನಂತ ಹೇಳಿದ್ರೆ, ನೀವೊಬ್ಬರು ನಮ್ಮ ಶಾಲೆ ಇತಿಹಾಸಿಯಾಗಿ ಪ್ರತಿ ವರ್ಷ ನಮ್ಮ ವಿದ್ಯಾರ್ಥಿಗಳಿಗೆ ಈ ಒಂದು ವ್ಯವಸ್ಥೆಯನ್ನು ನೀವು ಮಾಡಬೇಕು. ಕರುಣಾಮಯನಾದ ಅಲ್ಲಾಹನು ನಿಮ್ಮ ಎಲ್ಲ ವ್ಯವಹಾರಗಳಲ್ಲಿಯೂ ರಹಮತ್ತನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ. ನಮ್ಮಲ್ಲಿರುವಂತಹ ಎಲ್ಲ ಬಡ ಮಕ್ಕಳು ಇಷ್ಟು ಚಂದವಾದಂತಹ ಅಂಗಿ ಹಾಕಿದ್ರೆ ಅದರ ಒಂದು ಪಾಲು ನಿಮ್ಮದಾಗಿರ್ತದೆ, ಅದು ನಿಮ್ಮ ಮಕ್ಕಳು ಹಾಕುವಂತದ್ದಾಗಿರ್ತದೆ. ನಿಮ್ಮ ಮಕ್ಕಳಿಗೆ ಹಾಕುವಂತಹ ಒಂದು ವ್ಯವಸ್ಥೆಯನ್ನ ನಮ್ಮ ಶಾಲಾ ಮಕ್ಕಳಿಗೆ ನೀವು ಹಾಕಿಸಿದ್ದೀರಿ. ಅಲ್ಲಾಹನು ಇದಕ್ಕಿಂತಲೂ ಇದಕ್ಕಿಂತಲೂ 1000 ಪಾಲು ಉತ್ತಮವಾದಂತಹ ಡ್ರೆಸ್ಗಳನ್ನು ನಿಮಗೆ ಮತ್ತು ನಿಮ್ಮ ಮಕ್ಕಳಿಗೆ ಹಾಕುವಂತಹ ಅವಕಾಶವನ್ನು ಅಲ್ಲಾಹನು ಇದರ ಮೂಲಕ ಕರುಣಿಸಲಿ ಅಂತೇಳಿ ಅಲ್ಲಾಹನೊಟ್ಟಿಗೆ ಪ್ರಾರ್ಥಿಸಿ ನಿಮಗೂ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಸರ್. ಇದೀಗ ನಮ್ಮ ಉಪನಿರ್ದೇಶಕರುಗಳು, ಅದೇ ರೀತಿಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಅಧಿಕಾರಿಗಳು ಎಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾರೆ ಮಧ್ಯಾಹ್ನದ ಒಳಗೆ. ಈ ಮೂಲಕ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಜನಾಬ್ ಇಸ್ಮಾಯಿಲ್ ಹಾಜಬರ್ ಅವರನ್ನ ಆತ್ಮೀಯತೆಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್. ಹಾಗೇನೆ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘದವರು ಭಾಗವಹಿಸಿದ್ದಾರೆ. ಹಳೆ ವಿದ್ಯಾರ್ಥಿ ಸಂಘದ ಗೌರವ ಅಧ್ಯಕ್ಷ ರಫೀಕರ್ ಅವರಿದ್ದಾರೆ, ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಕ್ರಾ ಚಾರಿಟೇಬಲ್ ಟ್ರಸ್ಟಿನ ಸದಸ್ಯರುಗಳು ನಮ್ಮ ಮೊನ್ನೆ ಕಾರ್ಯಕ್ರಮದಲ್ಲಿ ಬೆಳಗ್ಗಿನಿಂದ ಸಂಜೆಯವರೆಗೆ ನೀವು ಕುಡಿಯುವಷ್ಟು ಜ್ಯೂಸ್ ಅನ್ನ ಆ ಗ್ರೌಂಡ್ ಅಲ್ಲಿ ಕೊಟ್ಟವರು ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ನ ವಿದ್ಯಾರ್ಥಿಗಳು. ನೀವು ಎಷ್ಟು ಜ್ಯೂಸ್ ಕುಡಿಯುತ್ತೀರೋ ಅಷ್ಟು, ಮತ್ತೆ ಎಲ್ಲ ಅಲ್ಲಿ ಆ ದಿವಸದಲ್ಲಿ ನಮಗೆಲ್ಲ ನಿಮ್ಮನ್ನು ನಿಯಂತ್ರಣ ಮಾಡುವಂಥದ್ದು, ನಮಗೆ ಊಟದ ವ್ಯವಸ್ಥೆಯನ್ನ ಮಾಡುವಂಥದ್ದು, ಇದೆಲ್ಲವನ್ನ ಅವರು ಮಾಡಿದ್ದಾರೆ. ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಹಳೆಕೋಟೆ ಸಂಘ ಸಂಸ್ಥೆಯವರು ನಮಗೆ ನಮ್ಮೊಟ್ಟಿಗೆ ಇರ್ತಾರೆ, ಆದರೆ ಇವತ್ತು ವರ್ಕಿಂಗ್ ಡೇ ಆದ ಕಾರಣ ಬೆಳಗಿನ ಕಾರ್ಯಕ್ರಮದಲ್ಲಿ ಇಲ್ಲ, ಮಧ್ಯಾಹ್ನ ಮೇಲೆಗೆ ಬರ್ತಾರೆ. ಅವರೆಲ್ಲರನ್ನ ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಇವತ್ತು ನಮ್ಮೊಟ್ಟಿಗೆ ಹೊಸ ಕುರಲಿನ ವರದಿಗಾರ ನಮ್ಮ ವಿದ್ಯಾರ್ಥಿ ಆಸಿಫ್ ರವರಿದ್ದಾರೆ, ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟದಲ್ಲಿ 8ನೇ ರ್ಯಾಂಕ್ ಅನ್ನು ಪಡೆದಿರ್ತಾರೆ. ನಶೀಫಾ 7ನೇ ತರಗತಿ. ತಾಲೂಕು ಮಟ್ಟದಲ್ಲಿ 4ನೇ ರ್ಯಾಂಕ್ ಚಿನ್ಮಯಿ 4ನೇ ತರಗತಿ. ಶಾಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದಿರುವವರು ಆಯಿಷತ್ತುಲ್ ರಿಫಾನಾ 3ನೇ ತರಗತಿ. ಶಾಲಾ ಮಟ್ಟದಲ್ಲಿ ತೃತೀಯ ಸ್ಥಾನ 2ನೇ ತರಗತಿ ಮರಿಯಮ್ಮ ಅಶುರ. 4 ಜನ ನಿಮ್ದು ಕೊಡುವ. ಈ ಚಿತ್ರಕಲಾ ಸ್ಪರ್ಧೆಯನ್ನು ಸಂಘಟಿಸಿದ ಶಿಕ್ಷಕರಿಗೂ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುತ್ತಾರೆ ಶ್ರೀಮತಿ ಸೌಮ್ಯ, ಕುಮಾರಿ ಶಾಮಿಲಿ, ದಿವ್ಯಲಕ್ಷ್ಮಿ. ವಿಜೇಂದ್ರನ್ನು ಚಪ್ಪಾಳೆಯ ಮೂಲಕ ಗೌರವಿಸುವುದು. ಶ್ರೀಮತಿ ಸೌಮ್ಯ, ಕುಮಾರಿ ಶಾಮಿಲಿ, ಅದೇ ರೀತಿ ಪ್ರಗತಿಪರ ಸೇವಾ ಸಂಸ್ಥೆ ಮಂಡ್ಯ ಇವರು 16ನೇ ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಿದ್ದು ನಮ್ಮ ಶಾಲೆಯಿಂದ ವಿದ್ಯಾರ್ಥಿಗಳು ಭಾಗವಹಿಸಿರುತ್ತಾರೆ. ಇದರಲ್ಲಿ ರಾಜ್ಯ ಕಲಾ ಕೌಶಲ್ಯ ಎಂಬ ಪ್ರಶಸ್ತಿಯನ್ನು ಪಡೆದವರು ಅಹಮದ್ ನಿಹಾಲ್ 10ನೇ ತರಗತಿ.
ಅದೇ ರೀತಿ ಜಿಲ್ಲಾ ಕಲಾ ಕೌಶಲ್ಯ ವಿಜೇತ ವಿದ್ಯಾರ್ಥಿಯೇ ಪಡೆದಿರುತ್ತಾರೆ ಸಪ್ನಾಜ್ 9ನೇ ತರಗತಿ. ಸಪ್ನಾಜ್ 5ನೇ ತರಗತಿ. ಚಿತ್ರಕಲೆ ಕ್ಲಾಪ್ ಕೊಡಿ ಮಕ್ಕಳ, ಕ್ಲಾಪ್ ಎಲ್ಲಿ ಉಂಟು? ಇದು ಪ್ರಸ್ತುತ ಸಾಲಿನಲ್ಲಿ ಕಲಿಕೆಯಲ್ಲಿ ಅತಿ ಉನ್ನತ ಶ್ರೇಣಿ ಬಂದ ಪ್ರತಿ ತರಗತಿ ವಿದ್ಯಾರ್ಥಿಗಳಿಗೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇವರ ವತಿಯಿಂದ ಬಹುಮಾನ ನೀಡಿ ಪ್ರೋತ್ಸಾಹಿಸಿರುತ್ತಾರೆ. ಅದರಲ್ಲಿ ಪ್ರಾಥಮಿಕ ವಿಭಾಗ 1ನೇ ತರಗತಿ ಫಹದ್, 2ನೇ ತರಗತಿ ಖತೀಜಾ ರಜೀನಾ, 3ನೇ ತರಗತಿ ಸುಹಾ ಫಾತಿಮಾ, 4ನೇ ತರಗತಿ ಅಹಮದ್ ಅಮನ್. ಈ ಬಹುಮಾನಗಳನ್ನು ಡಾಕ್ಟರ್ ಪ್ರಶಾಂತ್ ರವರು ನೀಡಬೇಕು ಎಂದು ಕೇಳಿಕೊಳ್ತೇನೆ. 5ನೇ ತರಗತಿ ಫಾತಿಮತುಲ್ ನೈಜಾ, 6ನೇ ತರಗತಿ ಫಾತಿಮತ್ ನೈಮಾ, 7ನೇ ತರಗತಿ ಶಬನಾ, 7ನೇ ತರಗತಿ ಲಾಸ್ಟ್ ಅಲ್ಲ ಬರಬೇಕಾದ, ಅವ್ರು ಬಂದ್ರ? ಫಾತಿಮಾ ನೈಜಾ, ಫಾತಿಮಾ ನೈಜಾ, ಫಾತಿಮಾ ನೈಜಾ ಅಲ್ಲಿ. ಫಾತಿಮಾ ನೈಮಾ, ಶಬನಾ. ಪ್ರೌಢಶಾಲಾ ವಿಭಾಗದಲ್ಲಿ 8ನೇ ತರಗತಿ ಯುಎ ಆಯಿಷಾ ಶೈಮಾ, 9ನೇ ತರಗತಿ ರಶೀದಾ, ಶಬನಾ, 10ನೇ ತರಗತಿ ಶಹನತ್ ಫಾಯಿಮಾ. ಧನ್ಯವಾದಗಳು. ಹೇಳಿ. ಆಯಿಷಾ, ರಶೀದಾ, ರಶೀದಾ, ಹಲೋ. ಸನತ್ ಫಾಯಿಮಾ. ನಡೆಸಿದಂಥ ಆಟೋಟ ಸ್ಪರ್ಧೆಗಳಲ್ಲಿ ವಿಜೇತಾದರಂತ ವಿದ್ಯಾರ್ಥಿಗಳಿಗೆ ಜನಾಬ್ ಅಬ್ದುಲ್ ಅಜೀಜ್ ಅಕ್ರರ್ ಅವರು ಬಹುಮಾನವನ್ನು ವಿತರಿಸಬೇಕೆಂದು ಕೇಳಿಕೊಳ್ತೇನೆ. ಬಕೆಟಿಗೆ ಬಾಲ್ ಎಸೆತ ಫಸ್ಟ್ ಪ್ಲೇಸ್ ನಬಿಸತುಲ್ ಶಹೀದತ್, ಮುಂದಿನ ಸೆಕೆಂಡ್ ಪ್ಲೇಸ್ ಬಹುಮಾನವನ್ನ ಆಯಿಷಾ ಶೀಜಾ, ನಮ್ಮ ಉಪಾಧ್ಯಕ್ಷರಾದಂಥ ಮೋನು ಇಸ್ಮಾಯಿಲ್ ರವರು ನೀಡಬೇಕು ಎಂದು ಕೇಳಿಕೊಳ್ತೇನೆ. ಸರ್, ಮಕ್ಕಳಿಂದ ಕೊಟ್ಟುಬಿಡಿ. ಹೋಗಮ್ಮ ಹೋಗಮ್ಮ. ಬಾಲ್ ಪಾಸ್ ಫಸ್ಟ್ ಪ್ಲೇಸ್ ಫಾತಿಮಾ ರಿಭಾ, ಮುಂದಿನ ಬಹುಮಾನವನ್ನ ತೂಬಾ ಹಮ್ಮಬ್ಬರ್ ಅವರು ನೀಡಬೇಕು ಎಂದು ಕೇಳಿಕೊಡ್ತಾ ಇದ್ದೇನೆ. ಸೆಕೆಂಡ್ ಪ್ಲೇಸ್ ಆಯಿಷತುಲ್ ರಾಫಿಯಾ,
ಬಹುಮಾನ ಪಡೆಯುವವರಿಗೆ ಚಪ್ಪಾಳೆ ಮೂಲಕ ಸ್ಫೂರ್ತಿಯನ್ನು ತುಂಬಿಸಬೇಕು. Lucky games for the first to fourth. Toppi ಹಾಕುವುದು first standard boys. ಮುಂದಿನ ಬಹುಮಾನವನ್ನ ನಮ್ಮ ಮುಖ್ಯ ಅಧಿಕಾರಿಗಳಾದಂತ ಅಬ್ದುಲ್ ಲತೀಫ್ ರವರು ನೀಡಬೇಕು ಎಂದು ಕೇಳಿಕೊಳ್ತೇನೆ. First place Mohammad Ashish. Second place Mohammad Faraz Hussain. Girls, first place Aisha Shamira. Second place Mariamma Shahira. Second standard ball passing. ಮುಂದಿನ ಬಹುಮಾನವನ್ನ ಜನಾಬ್ ಮೊಹಮ್ಮದ್ ಮೇಸ್ರಿ ಅವರು ನೀಡಬೇಕು ಎಂದು ಕೇಳಿಕೊಳ್ತೇನೆ. Boys, first place Mohsin. Second place E.K. Abdullah. Girls, first place Manna. Second place Aishatul Mufida. Third standard. ಮುಂದಿನ ಬಹುಮಾನವನ್ನು ನಮ್ಮ ಸಂಚಾಲಕರಾದಂಥ ಇಸ್ಮಾಯಿಲ್ ಆಜಬರ್ ಅವರು ನೀಡಬೇಕು ಎಂದು ಕೇಳಿಕೊಳ್ತೇನೆ. Third standard boys, first place Mohammad Nihad. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ Second place Sinan. ಸಂತೋಷವನ್ನು ಉಂಟು ಮಾಡಿಕೊಂಡು ಇದ್ದಂತ ನಮ್ಮ ಆತ್ಮೀಯರಾದ ಜನಾಬ್ ಮೋನು ಇಸ್ಮಾಯಿಲ್ ರವರು ಅನಿವಾರ್ಯ ಕಾರಣದಿಂದ ಕಾರ್ಯಕ್ರಮದಿಂದ ನಿರ್ಗಮಿಸಬೇಕು ಎಂದು ಕೇಳಿಕೊಳ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. Girls, first place Fatima ಹಾಗೇನೆ Safa. ಅವರ ಇದರಲ್ಲಿ ನೋಡುವ ಅಲ್ಲಿ ಇದು ಫ್ಲಾಶ್ ಪ್ಯಾಕ್ ಮಾಡಿದ್ದು. Second place Fatima Tanida. Fourth standard running race boys. First place Mohammad Zia. ಕಾರ್ಯಕ್ರಮಕ್ಕೆ ಆಸಿಫ್ ಅಬ್ದುಲ್ಲಾ ಅವರು ಬಂದಿದ್ದಾರೆ. ಇದಕ್ಕೆ ಬಹುಮಾನ ಸರ್ ಬಂದ್ರ ನಿಲ್ಲಿಸಿ ನಿಲ್ಲಿ ನಾನು ಹೇಳಲಿಲ್ಲ. ಸೆಕೆಂಡ್ ಪ್ಲೇಸ್ ಮೊಹಮ್ಮದ್ ಅಫ್ತಾಬ್. ಮುಂದಿನ ಬಹುಮಾನವನ್ನ ನಮ್ಮ ಟ್ರಸ್ಟಿನ ಉಪಾಧ್ಯಕ್ಷರಾದಂಥ ಜನಾಬ್ ಸೆಕೆಂಡ್ ಪ್ಲೇಸ್ ಫಾತಿಮತ್ ಸನಾಮಾ. ಓದಿ ಹೇಳಿ. ಪ್ರೈಮರಿ ಸೆಕ್ಷನ್ ಸ್ಪೋರ್ಟ್ಸ್ ಬಾಯ್ಸ್ ತಮೀಮ್ 7th ಸ್ಟ್ಯಾಂಡರ್ಡ್ 100 ಮೀಟರ್ ಫಸ್ಟ್ ಪ್ಲೇಸ್, 200 ಮೀಟರ್ ಸೆಕೆಂಡ್ ಪ್ಲೇಸ್, 400 ಮೀಟರ್ ಥರ್ಡ್ ಪ್ಲೇಸ್, 600 ಮೀಟರ್ ಫಸ್ಟ್ ಪ್ಲೇಸ್, ಡಿಸ್ಕಸ್ ಥ್ರೋ ಫಸ್ಟ್ ಪ್ಲೇಸ್, ಶಾರ್ಟ್ ಪುಟ್ ಫಸ್ಟ್ ಪ್ಲೇಸ್. ಚಪ್ಪಾಳೆ ಮೂಲಕ ವಿಜೇತರನ್ನ ಪ್ರೋತ್ಸಾಹ ನೀಡುವುದು. ಈ ವಿದ್ಯಾರ್ಥಿಯು ಮೇಲಂಗಡಿ ಹೊಸಪಳ್ಳಿಯ ದರ್ಸ್ ವಿದ್ಯಾರ್ಥಿ. ಮೊಹಮ್ಮದ್ ಹನೀಸ್ 6th ಸ್ಟ್ಯಾಂಡರ್ಡ್ 100 ಮೀಟರ್ ಸೆಕೆಂಡ್ ಪ್ಲೇಸ್, 400 ಮೀಟರ್ ಸೆಕೆಂಡ್ ಪ್ಲೇಸ್, 600 ಮೀಟರ್ ಥರ್ಡ್ ಪ್ಲೇಸ್, ಲಾಂಗ್ ಜಂಪ್ ಫಸ್ಟ್ ಪ್ಲೇಸ್, ಶಾರ್ಟ್ ಪುಟ್ ಸೆಕೆಂಡ್ ಪ್ಲೇಸ್. ಧನ್ಯವಾದಗಳು. ಇದೀಗ ಇನ್ನೋರ್ವ ಅತಿಥಿ ನಮ್ಮೊಟ್ಟಿಗಿದ್ದಾರೆ. ಸೈಯದ್ ಮದನಿ ಅರೇಬಿಕ್ ಟ್ರಸ್ಟ್ನ ಕಾರ್ಯದರ್ಶಿಗಳು, ನನ್ನ ಆತ್ಮೀಯ ಮಿತ್ರರಾದಂಥ ಜನಾಬ್ ಆಸಿಫ್ ಅಬ್ದುಲ್ಲಾರವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಅವರಲ್ಲಿ ನಮಗೊಂದು ಕಂಡೀಷನ್ ಇದೆ, ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಪರ್ಮನೆಂಟ್ ಗೆಸ್ಟ್. ಕಾರ್ಯಕ್ರಮ ಏನು ನಮ್ಮಲ್ಲಿ ಆಗುತ್ತೆಯೋ ಆ ಕಾರ್ಯಕ್ರಮಕ್ಕೆ ಅಂತೇಳಿ, ಅದರಿಂದ ಈ ಕಾರ್ಯಕ್ರಮ ನಮ್ಮೊಟ್ಟಿಗಿದ್ದಾರೆ. ಅವರು ಮುಂದಿನ ಬಹುಮಾನವನ್ನು ನೀಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ ಸರ್. ಮೊಹಮ್ಮದ್ ತನ್ಜೀಲ್ 7th ಸ್ಟ್ಯಾಂಡರ್ಡ್ 100 ಮೀಟರ್ ಥರ್ಡ್ ಪ್ಲೇಸ್. ಸಿಯಾಹುಲ್ ಹಕ್ 7th ಸ್ಟ್ಯಾಂಡರ್ಡ್ 200 ಮೀಟರ್ ಥರ್ಡ್ ಪ್ಲೇಸ್, ಶಾರ್ಟ್ ಪುಟ್ ಥರ್ಡ್ ಪ್ಲೇಸ್.
discus throw third place, long jump third place. ಕೈಯಲ್ಲಿ Salman Farish, 5th standard, 400 meter first place. Mohammad Ahmad, 6th standard, discus throw second place, long jump second place. Primary girls, ಏಯ್ Khatija Shabana Banu, 7th standard, 100 meter first place, 200 meter second place, 600 meter third place, long jump first place, shot put first place. ಧನ್ಯವಾದಗಳು. ಮುಂದಿನ ಬಹುಮಾನವನ್ನ ನಮ್ಮ ಮಾಜಿ ಸಂಚಾಲಕರಾದಂಥ ಜನಾಬ್ MH ಇಬ್ರಾಹಿಂ ರವರು ನೀಡಬೇಕು ಅಂತೇಳಿ ಕೇಳಿಕೊಳ್ತೇನೆ. Ashpiya, 7th standard, 100 meter second place, discus throw third place, long jump second place. Zamina Zaifa, 7th standard, 100 meter third place. Nafia, 7th standard, 200 meter first place. Ashwida, 7th standard, 200 meter third place, 400 meter first place, 600 meter first place, discus throw second place. Salamat, 7th standard, 400 meter second place. Nebisa, 7th standard, 400 meter third place. ಧನ್ಯವಾದಗಳು. ಮುಂದಿನ ಬಹುಮಾನವನ್ನ ನಮ್ಮ CRPಗಳಾದಂಥ ಶ್ರೀಮತಿ ನಳಿನಿ ಮೇಡಮ್ ರವರು ನೀಡಬೇಕು ಅಂತೇಳಿ ಕೇಳಿಕೊಳ್ತೇನೆ. Farzana, 7th standard, discus throw first place, shot put second place. Priyanka, 7th standard, long jump third place. Arin Fatima, 7th standard, shot put third place. Let's go. Team games, relay for boys, 4 into 100 meter relay boys. First place, Tamim and group. First place, Tamim and group. ಹೆಸರು ಕರೆದವರು ಬೇಗ ಬೇಗ Second place, ಬರುವುದು. Mohammad Zian. Mohammad Zian and team. Third place, Mohammad Kais and team. Girls, 4 into 100 meter relay. First place, Khatija Shabana Banu and team. Second place, Ashwida and team, red group. Third place, Ashpiya and team, yellow group. Throw ball for the girls. Throw ball. First place, Khatija Shabana Banu and team. Second place, Ashpiya and team, yellow group. ಧನ್ಯವಾದಗಳು ಮೇಡಮ್. ಮುಂದಿನ ಬಹುಮಾನವನ್ನ ಹಜರತ್ ಸೈಯದ್ ಮದನಿ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯ ಶ್ರೀಮತಿ ನಸೀಮಾರವರು ನೀಡಬೇಕು ಎಂದು ಕೇಳಿಕೊಳ್ತೇನೆ. Second place, Hussein Mohammad Zian and team.
Coco boys, first place Hussein Mohammad Zian and team. Second place Mohammad Anis and team. ಜಿಯಾನ್ ಅವನ second place. Coco girls, first place Ashpiya and team, 7th standard. Second place Ashwida and team, 7th standard. High school section, boys. Ahmad Nihal, 100 meter first place, 200 meter second place, 800 meter second place, 10th standard. ಧನ್ಯವಾದಗಳು ಮೇಡಮ್. ಮುಂದಿನ ಬಹುಮಾನವನ್ನ ಶ್ರೀಮತಿ ಪ್ರತಿಭಾ ಮೇಡಮ್ ರವರು ನೀಡಬೇಕು ಎಂದು ಕೇಳಿಕೊಳ್ತೇನೆ. Third place. Abu Bakr Siddiq, 10th standard, 200 meter first place, 400 meter third place, long jump first place. Girls are the team. ಕೊಡಬೇಕಾ ಮತ್ತೆ ಕೊಡ ಯಾವುದು ಓದ್ತೀರಾ ಹೇಳಿ. ಅಲ್ಲ ಅದೇ ಅಬೂಬಕರ್ ಸಿದ್ದಿಕ್. Ahmad Azim, 10th standard, 200 meter third place, 400 meter second place, 800 meter third place. Ismail Mazuk, 9th standard, 400 meter first place, 800 meter first place. K. Ibrahim Khalil, 10th standard, discus throw first place, shot put first place. Mohammad Ashik, 10th standard, discus throw second place, long jump second place, shot put third place. ಧನ್ಯವಾದಗಳು ಮೇಡಮ್. ಮುಂದಿನ ಬಹುಮಾನವನ್ನ ಅಲ್ತಾಫ್ ಯೋಚರ್ ಅವರು ನೀಡಬೇಕು ಎಂದು ಕೇಳಿಕೊಳ್ತೇನೆ. ಅಲ್ತಾಫ್ ಯೋಚರ್ ಅವರು. ತಿರುಗಿ ನಿಂತ್ಕೊಳ್ಳಿ ಆಚೆ. Mohammad Afam, 10th standard, discus throw third place. Mohammad Shaikh, 10th standard, long jump third place. Umar Faraz, 9th standard, shot put first place. ಉಮರ್ ಫರಾಸ್ ಅನ್ನು ಕೊಟ್ಟಿದ್ದೀರಿ. ಹುಡುಗರಾಯ್ತು ಉಮರ್ ಫರಾಸ್ ಕೊಟ್ಟು ಹುಡುಗಿಯರನ್ನು ನಿಲ್ಲಿಸಬೇಕಾ? ಹುಡುಗರು ಕ್ಷಣ ಯಾವುದು ಅಂತ ಕೇಳಿದ್ರೆ ಈ ಕ್ಷಣ. ವೇದಿಕೆಯಲ್ಲಿ ಇಷ್ಟೊಂದು ಅತಿಥಿಗಳಿರುವಂಥದ್ದು, ಅವರೆಲ್ಲರ ಮಾತಾದ ನಂತರ ನಿಮಗೆ ಅವಕಾಶ ಸಿಗುವಂಥದ್ದು ಅದೊಂದು ಕಷ್ಟದ ಕ್ಷಣ ಆಗಿರ್ತದೆ. 2 ನಿಮಿಷದ ಮಾತು ಮಕ್ಕಳೇ. ಸಾಂಪ್ರದಾಯಿಕ ಶೈಲಿಗಿಂತಲೂ ಭಿನ್ನವಾದಂತಹ ವಾರ್ಷಿಕೋತ್ಸವ. ಅದನ್ನು ಯಾಕೆ ನಾನು ಹೇಳ್ತಾ ಇದ್ದೇನೆ ಹೇಳಿದರೆ, ಪ್ರಾರಂಭದ ಸ್ವಾಗತವನ್ನು ಮಾತ್ರ ನಾನು ಉಲ್ಲೇಖಿಸಿ ಹೇಳ್ತಾ ಇದ್ದೇನೆ. ನಾನು ಬಂದಂತಹ ಅತಿಥಿಗಳು ವಿದ್ಯಾರ್ಥಿಗಳೆಲ್ಲರೂ ಗಮನಿಸಬೇಕಾದಂಥ ಒಂದು ಅಂಶ, ಸ್ವಾಗತವನ್ನು ನಾನು ಉಲ್ಲೇಖಿಸಿ ಮಾತಾಡಬೇಕಂತ ಇಚ್ಛಿಸ್ತೇನೆ. ನಾನು ವಾರ್ಷಿಕೋತ್ಸವ ಅನ್ನುವಂಥದ್ದು ಇವತ್ತಿನ ದಿನಗಳಲ್ಲಿ ಸ್ವಲ್ಪ ಬದಲಾವಣೆ ಆಗಿಕೊಂಡು ಪ್ರತಿಭಾ ದಿನಾಚರಣೆಯಲ್ಲಿ ನಡೆಸ್ತಾ ಇದ್ದಾರೆ ಎಲ್ಲ ಕಾರ್ಯಕ್ರಮ ಶಾಲೆಗಳಲ್ಲಿ. ಪ್ರತಿಭಾ ದಿನ ಜನಕ್ಕೆ ಸೀಮಿತವಾಗಿರುವಂಥದ್ದು. ಆದರೆ ವಾರ್ಷಿಕೋತ್ಸವದ ಹಿಂದೆ ಒಂದು ಆಶಯ ಇತ್ತು ಹಿಂದಿನ ದಿನಗಳಲ್ಲಿ. ವಾರ್ಷಿಕೋತ್ಸವ ಹೇಳುವಾಗ ಉತ್ಸವದ ಸಂದರ್ಭದಲ್ಲಿ ಆ ಕಿರು ಇತಿಹಾಸವನ್ನು ಒಮ್ಮೆ ನೆನಪಿಸಿಕೊಂಡು ಅದಕ್ಕೆ ಸಹಕರಿಸಿದವರನ್ನ ಸ್ಮರಿಸಿ ಅಭಿನಂದಿಸುವಂಥದ್ದು, ಮುಂದೆ ಏನಾಗಬೇಕು ಅನ್ನುವಂಥದ್ದು ಆಲೋಚನೆಯನ್ನ, ಆ ವಿಷನ್ ಅನ್ನ ಹಂಚಿಕೊಳ್ಳುವಂಥದ್ದು, ಇವೆಲ್ಲವೂ ಸಮೇತ ವಾರ್ಷಿಕೋತ್ಸವದ ಉದ್ದೇಶವಾದಂತಹ ದಿನಗಳಾಗಿತ್ತು.
ನಾನು ಶಾಲಾ ಮುಖ್ಯೋಪಾಧ್ಯಾಯರು ಸ್ವಾಗತವನ್ನು ಮಾಡುವಾಗ ಒಂದು ಅಂಶವನ್ನು ಗಮನಿಸಿದೆ. ನಾನು ಪ್ರತಿಯೊಬ್ಬರನ್ನು ಸ್ವಾಗತಿಸುವಾಗ ಅದಕ್ಕೊಂದು ವಾಕ್ಯವನ್ನು ಸೇರಿಸಿಕೊಂಡು ಅವರ ವಿಶೇಷತೆಯನ್ನ, ಅವರ ಕೊಡುಗೆಯನ್ನು ಸ್ಮರಿಸಿ ಅವರನ್ನು ಸ್ವಾಗತಿಸುವಂಥದ್ದು. ಅದೇ ರೀತಿಯಲ್ಲಿ ಅವರೆಲ್ಲರ ಹೆಸರನ್ನು ಹೇಳುವಾಗ ನಾನು ಗಮನಿಸ್ತಾ ಇದ್ದೆ, ಅವರು ಹಿಂದೆ ತಿರುಗಿ ನೋಡ್ತಿರ್ಲಿಲ್ಲ. ಆ ನಿದರ್ಗಳವಾಗಿ ಒಬ್ಬೊಬ್ಬರ ಹೆಸರನ್ನು ಹೇಳ್ತಾ ಅವರ ಕೊಡುಗೆಯನ್ನು ಸ್ಮರಿಸಿ ಆ ಶಾಲೆ ಇಡೀ ಕಿರು ಇತಿಹಾಸವನ್ನು ನಮ್ಮ ಕಣ್ಣೆದುರಿಗೆ ತಂದಿಡುವಂತಹ ಒಂದು ಪ್ರಯತ್ನ ಖಂಡಿತವಾಗಿ ಅದು ಪ್ರಶಂಸನೀಯವಾದಂತಹದ್ದು. ಆ ಶಾಲಾ ವಾರ್ಷಿಕೋತ್ಸವದ ಮೂಲ ಉದ್ದೇಶ ಅದೇ. ಆ ಕಿರು ಇತಿಹಾಸವನ್ನು ಒಮ್ಮೆ ನೆನಪಿಸಿಕೊಂಡು ಏನೆಲ್ಲ ಪ್ರಯತ್ನಗಳಾಗಿತ್ತು, ಯಾರೆಲ್ಲ ಸಹಕರಿಸಿದ್ರು, ಯಾರೆಲ್ಲ ನಮ್ಮ ಜೊತೆಗಿದ್ದಾರೆ ಅನ್ನುವಂಥದ್ದನ್ನು ಸಂಭ್ರಮಿಸುವಂಥದ್ದೇ ಶಾಲಾ ವಾರ್ಷಿಕೋತ್ಸವ. ಅದರ ಜೊತೆಗೆ ವಿದ್ಯಾರ್ಥಿಗಳ ಪ್ರತಿಭೆಯ ಪ್ರದರ್ಶನಕ್ಕೆ ಅವಕಾಶ ಇರುವಂಥದ್ದು. ಮಕ್ಕಳೇ, ನಮ್ಮ ಮನೆ ಪರಿಸರದ ಮಗು ಉಂಟು, 2ನೇ ಕ್ಲಾಸ್ನ ಮಗು. 28ಕ್ಕೆ ಅದರ ಸ್ಕೂಲ್ ಡೇ ವಾರ್ಷಿಕೋತ್ಸವ. ನಾನು ಪ್ರತಿದಿನ ಸಂಜೆ ಹೋದಾಗಲೂ ಆ ಮಗು ನನ್ನ ಎದುರಿಗೆ ಬಂದು ಲೆಕ್ಕ ಹಾಕಿ ಹೇಳ್ತದೆ, ಇನ್ನೆಷ್ಟು ದಿನ ಉಂಟು ಹೇಳಿ ಲೆಕ್ಕ ಹಾಕ್ತದೆ, ಬೆರಳನ್ನು ಇಟ್ಕೊಂಡು ಲೆಕ್ಕ ಹಾಕಿ ಹೇಳ್ತದೆ. ಇನ್ನು 7, 8, 10 ದಿನ ಉಂಟು, ಇನ್ನು 9 ದಿನ ಉಂಟು. ಅದ್ಭುತವಾದಂಥ ಕ್ಷಣ ಮಕ್ಕಳೇ. ಅದು ನಾವು ಹಿರಿಯರು ಗಮನಿಸಬೇಕಾದಂಥದ್ದು. ಆ ಖುಷಿಯನ್ನು ಒಂದು ವಾರ್ಷಿಕೋತ್ಸವ ಮಕ್ಕಳಿಗೆ ಕೊಡ್ತದೆ ಅಂತ ಆದರೆ ಅದು ಪ್ರತಿದಿನ ಬಂದು ಲೆಕ್ಕ ಹಾಕಿ ಹೇಳ್ತದೆ ಇನ್ನೆಷ್ಟು ದಿನ ಉಂಟು ಅನ್ನುವಂಥದ್ದು. ಅದಕ್ಕೆ ಲೆಕ್ಕ ಹಾಕುವಂಥದ್ದು ಈ ಕ್ಷಣಕ್ಕೆ ಅಲ್ಲ, ಇದರ ಮುಂದೆ ಏನಾಗ್ತದೆ, ಮುಂದೆ ಅದಕ್ಕೆ ಪ್ರತಿಭೆಗೆ ಅವಕಾಶ ಉಂಟು, ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶ ಉಂಟು, ಸಾಕಷ್ಟು ಸಂಭ್ರಮಿಸ್ಲಿಕ್ಕೆ ಉಂಟು, ಆ ಅವಕಾಶಕ್ಕೆ ಕಾಯ್ತಾ ಇರುವಂಥದ್ದು. ಇಲ್ಲಿ ಅಂತ ಅನೇಕ ಮಕ್ಕಳಿರ್ಬಹುದು. ಆ ಒಂದು ಕ್ಷಣಕ್ಕಾಗಿ ಆ ಒಂದು ಸಂತೋಷದ ಅನುಭವವನ್ನು ಪಡಲಿಕ್ಕೆ ಬೇಕಾಗಿ ನಾವೆಲ್ಲರೂ ಸಹಕರಿಸಿದ್ದೇವೆ. ನಿಮ್ಮೆಲ್ಲರಿಗೂ ನಾನು ಆ ಮಕ್ಕಳ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸಾಂಪ್ರದಾಯಿಕ ಶೈಲಿಗಿಂತಲೂ ಪ್ರತಿಯೊಬ್ಬ ಮಗುವಿಗೂ ಅವಕಾಶ ಸಿಗುವಂತಹ ನಿಟ್ಟಿನಲ್ಲಿ ಏನೋ ಒಂದು ಯೋಜನೆ ಹಾಕಿಕೊಂಡಿರ್ತೀರಿ. ಇಷ್ಟೊಂದು ಮಕ್ಕಳು ಇಷ್ಟೊಂದು ಸಂತೋಷದಲ್ಲಿ ದಿನವನ್ನು ಕಳಿಬೇಕಿದ್ರೆ ಸಾಕಷ್ಟು ಪ್ರಯತ್ನಗಳು ಆ ಹಿಂದೆ ಉಂಟು. ಅವರೆಲ್ಲರನ್ನು ಸ್ಮರಿಸಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಮತ್ತೊಮ್ಮೆ ಅನೇಕ ವಿಶೇಷತೆಗಳನ್ನು ಗಮನಿಸಿದಂಥ ಸ್ಕೂಲ್ ಡೇ ಇದಾಗಿತ್ತು. ಶಾಲಾ ಮುಖ್ಯೋಪಾಧ್ಯಾಯರು ವೇದಿಕೆ ಬಿಟ್ಟು ಒಮ್ಮೆ ಇಲ್ಲಿಂದ, ಒಮ್ಮೆ ಹಿಂದೆಯಿಂದ, ಒಮ್ಮೆ ಅಲ್ಲಿಂದ ಮಾತಾಡುವಂಥದ್ದು, ಆ ಕ್ರಿಯಾಶೀಲತೆಯನ್ನು ತೋರಿಸುವಂಥದ್ದು. ಪ್ರತಿಯೊಬ್ಬ ಶಿಕ್ಷಕರು ತಮ್ಮ ಜವಾಬ್ದಾರಿಯ ನಿಟ್ಟಿನಲ್ಲಿ ಜವಾಬ್ದಾರಿ ವಹಿಸ್ತಾ ಇರುವಂಥದ್ದು. ಬಂದಂತಹ ಪ್ರತಿಯೊಂದು ಅತಿಥಿಗಳನ್ನು ಪ್ರೀತಿಯ ಆತಿಥ್ಯವನ್ನು ತೋರಿಸುವಂಥದ್ದು. ಇಂಥ ಅನೇಕ ವಿಶೇಷತೆಗಳನ್ನು ಒಳಗೊಂಡಂತಹ ಶಾಲಾ ವಾರ್ಷಿಕ ಇದಾಗಿದೆ. ಶಾಲೆಯ ಭವಿಷ್ಯ ಇನ್ನಷ್ಟು ಉಜ್ವಲವಾಗಿರಲಿ. ಎಲ್ಲ ವಿದ್ಯಾರ್ಥಿಗಳಿಗೂ ಶುಭವನ್ನು ಹಾರೈಸಿ ಮತ್ತೊಮ್ಮೆ ಶಿಕ್ಷಕ ವೃಂದದವರ ಆ ಒಂದು ಸಹಕಾರವನ್ನು ನಾನು ವಿಶೇಷವಾಗಿ ಗಮನಿಸ್ತಾ ಇದ್ದೇನೆ. ಶಾಲಾ ವಿದ್ಯಾರ್ಥಿಗಳಿಗಾಗಿ ಬಸ್ಸಿನ ವ್ಯವಸ್ಥೆಯಲ್ಲಿ ತಮ್ಮ ಸಹಕಾರವನ್ನು ಕೊಡ್ತಿರುವಂಥದ್ದು ನಿಜಕ್ಕೂ ಗಮನಿಸಬೇಕಾದಂಥ ಅಂಶ. ಎಲ್ಲ ಅಂಶಗಳು ಉತ್ತಮ ಅಂಶಗಳು. ಇಡೀ ಪರಿಸರವನ್ನೇ ಒಂದು ಮಾದರಿ ಗ್ರಾಮವನ್ನಾಗಿಸಿ ಆಶಿಸ್ತಾ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ದರ್ಗಾದ ಅಧ್ಯಕ್ಷರಾದ ಹಾಜಿ ಅಬ್ದುಲ್ ರಶೀದ್ ಸರ್ ಅವರೇ, ದರ್ಗಾದ ಪ್ರಧಾನ ಕಾರ್ಯದರ್ಶಿಯವರಾದ ತಾಹಾರ್ ಅವರೇ, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಉಪಾಧ್ಯಕ್ಷರಾದ ಇಬ್ರಾಹಿಂ ಸರ್ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳೇ, ಗಣ್ಯರೇ, ಈ ಶಾಲೆಯ ಮುಖ್ಯ ಶಿಕ್ಷಕರೇ, ವಿದ್ಯಾರ್ಥಿಗಳೇ, ಈಗಾಗಲೇ ಹೇಳಿದಂತೆ ಹೆಚ್ಚಿನ ಮಕ್ಕಳಿಗೆ ಇದು ಕೇಳುವಂತಹ ಒಂದು ವ್ಯವಧಾನ ಇಲ್ಲ. ಅವರ ಮುಂದಿನ ಇನ್ನೂ ಕೆಲವು ಪ್ರಶಸ್ತಿಗಳು ಸಿಕ್ಕಲಿಕ್ಕೆ ಉಂಟು ಮತ್ತು ಅವರ ಕಾರ್ಯಕ್ರಮಗಳಿವೆ. ಅದನ್ನೆಲ್ಲ ಅವರು ಆಶಿಸ್ತಾ ಇದ್ದಾರೆ. ಆದುದರಿಂದ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಾ ಇಲ್ಲಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಈಗ ಆಟೋಟ ಸ್ಪರ್ಧೆಯಲ್ಲಿ, ಉಳಿದ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಹಾಗೂ ಕಲಿಕೆಯಲ್ಲಿ ಉತ್ತಮ ಪ್ರಯತ್ನವನ್ನು ಮಾಡಿದವರಿಗೆ ಬಹುಮಾನಗಳು ಸಿಕ್ಕಿದೆ. ಮುಂದಿನ ಅವರ ಜೀವನದಲ್ಲಿ ಇನ್ನೂ ಉತ್ತಮವಾಗಿ ಪ್ರದರ್ಶಿಸಿ ಅವರ ಭವಿಷ್ಯತ್ತು ಉಜ್ವಲವಾಗಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮಕ್ಕೆ ಪುನಃ ಮಗದೊಮ್ಮೆ ಶುಭವನ್ನು ಆಶಿಸ್ತಾ ನನ್ನ ಮಾತಿ ಕಡೆಯುವ ಅನವಾಹೃದವನ್ನು ಹೊಂದಿಲ್ಲ. ಈ ಶಾಲೆಯಲ್ಲಿ ಸಾಧಾರಣ 32 ವರ್ಷ ಕಳೆದು ವರ್ಷಂ ಪ್ರತಿ ಆಚರಿಸುವಂತಹ ಒಂದು ಕಾರ್ಯಕ್ರಮವಾಗಿದ್ದು,
ಇಲ್ಲಿ ಏನಾದರೂ ನಡೆಯುವಾಗ ಏನಾದರೂ ವಿಶೇಷತೆ ಕಂಡುಬರುತ್ತದೆ. ಯಾವ ಸಣ್ಣ ಕಾರ್ಯಕ್ರಮವಾದರೂ ಕೂಡ ಇಲ್ಲಿ ಒಂದು ವಿಶೇಷತೆ ಎದ್ದು ಬರ್ತದೆ. ಯಾಕೆಂದರೆ ನಮ್ಮ ಮುಖ್ಯೋಪಾಧ್ಯಾಯರಾದಂತಹ KMK ಮಂಜನಾಡಿಯವರು ಎಲ್ಲರನ್ನು ಒಗ್ಗೂಡಿಸುವಲ್ಲಿ ನಿಸ್ಸೀಮರು. ಅದಕ್ಕಾಗಿ ಅವರ ಮಾತನ್ನು ಕೇಳಿ ಯಾವ ಕೆಲಸ ಕಾರ್ಯಕಲಾಪಗಳನ್ನಿಟ್ಟು ಇದ್ದರೂ ಕೂಡ ತಮ್ಮ ಅಮೂಲ್ಯ ಸಮಯವನ್ನು ಬದಿಗಿಟ್ಟು ಇಲ್ಲಿ ಒಮ್ಮೆ ಬಂದು ನಿಲುಕಿ ಹೋಗುವಂತಹ ಸಂದರ್ಭ. ಈ ಸಂದರ್ಭದಲ್ಲಿ ನಾನು ಅವರನ್ನು ಅಭಿನಂದಿಸುತ್ತಿದ್ದೇನೆ. ಏಕೆಂದರೆ ಅವರು ಇದೆಲ್ಲ ಶಾಲಾ ಮಕ್ಕಳ ಚಿಂತನೆ ಅಲ್ಲದೆ ಈ ಶಾಲೆಯು ಉನ್ನತ ಮಟ್ಟಿಗೆ ಏರುವಂತಹ ಇದರಲ್ಲಿ ಅವರ ಶ್ರಮ ಬಹಳ ಪ್ರಾಮುಖ್ಯತೆ ಇದೆ. ಅದೇ ರೀತಿ ಎಲ್ಲ ಶಾಲೆಯಲ್ಲಿ ಶಿಕ್ಷಕರು ಹಾಗೂ ಮಕ್ಕಳು ಮಾತ್ರ ವಾರ್ಷಿಕೋತ್ಸವದ ಅಂಗವಾಗಿ ಏರ್ಪಡಿಸುವಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹದ್ದು ಕಂಡುಬರ್ತಾ ಇದೆ. ಇಲ್ಲಿ ತದ್ವಿರೋಧವಾಗಿದೆ. ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಅದರ ಜೊತೆಗೆ ನಮ್ಮ 32 ವರ್ಷಕ್ಕಿಂತ ಮುಂಚಿರುವಂತಹ ವಿದ್ಯಾರ್ಥಿಗಳು, ಇದರಲ್ಲಿ ಹಳೆಯ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಭಾಗಿಯಾಗಿರುವುದು ನಮ್ಮ ಹೆಮ್ಮೆಯ ವಿಷಯ. ಏಕೆಂದರೆ ಎಲ್ಲೋ ಕಲಿತು ಏನೋ ಆಗಿ ಈ ಶಾಲೆಯನ್ನು ಇಷ್ಟು ಮುತುವರ್ಜಿ ವಹಿಸಿಕೊಂಡು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಹಾಜರಿರುವುದು ಬಹುಶಃ ನಮಗೆಲ್ಲರಿಗೂ ಹೆಮ್ಮೆ ತರುವ ವಿಷಯ. ಆದುದರಿಂದ ನೀವು ನಿಮ್ಮ ಉತ್ತಮ ಭವಿಷ್ಯವನ್ನು ಪ್ರಜ್ವಲಿಸುವಲ್ಲಿ ಇನ್ನಷ್ಟು ಪ್ರಯತ್ನವನ್ನು ಪಡಬೇಕೆಂದು ಹೇಳಿ, ಇನ್ನು ಕೂಡ ವರ್ಷಕ್ಕಿಂತ ವರ್ಷ ಇಂಪ್ಲಿಮೆಂಟ್ ಆಗ್ತಾ ಇದೆ. ಆದರೂ ಕೂಡ ಇನ್ನೂ ಕೂಡ ಇದಕ್ಕಿಂತಲೂ ಹೆಚ್ಚಿನ ಇಂಪ್ಲಿಮೆಂಟ್ ಆಗಬೇಕು ಅಂತ ಬಯಸ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸುತ್ತಾನೆ. ಸಲಾಂ. ಜೈ ಕರ್ನಾಟಕ. ನಿಮ್ಮ ಪ್ರೋತ್ಸಾಹಕರ ಮಾತುಗಳಿಗೆ ಅಭಿನಂದನೆಗಳು ಸರ್. ಇದೀಗ ನಮ್ಮೊಟ್ಟಿಗೆ ಇವತ್ತು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇದರ ಅಧೀನದಲ್ಲಿ ನಡೆಯುವಂತಹ ಹಳೆಕೋಟೆ ಶಾಲೆಯ ವಾರ್ಷಿಕೋತ್ಸವ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವಂಥ ನಮ್ಮ ಟ್ರಸ್ಟಿನ ನಮ್ಮ ದರ್ಗಾದ ಅಧ್ಯಕ್ಷರಾದ ಅಬ್ದುಲ್ ರಶೀದ್ ಹಾಜಿಯವರೇ ಹಾಗೂ ಪ್ರಧಾನ ಕಾರ್ಯದರ್ಶಿಯಾದಂಥ ತ್ವಾಹ ಹಾಜಿಯವರೇ ಹಾಗೂ ನಮ್ಮ ದೈಹಿಕ ಶಿಕ್ಷಕ ಇದರ ಅಧ್ಯಕ್ಷರಾದಂಥ ವಿಷ್ಣು ಹೆಬ್ಬಾರ್ ಅವರೇ ಹಾಗೂ ಅರಬಿಕ್ ಟ್ರಸ್ಟ್ನ ಕಾರ್ಯದರ್ಶಿಯಾದಂಥ ಆಶಿಫ್ರವರೇ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ನನ್ನ ಇಲ್ಲಿ ಸಂಚಾಲಕರು ಹಾಗೂ ನಮ್ಮ UN ಇಬ್ರಾಹಿಂ ಅವರೇ ಹಾಗೂ ನಮ್ಮ ಎಲ್ಲರಿಗೂ ಇವತ್ತು ಶಾಲೆಯ ವಾರ್ಷಿಕೋತ್ಸವ ಈ ಶುಭ ಸಮಾರಂಭದಲ್ಲಿ ನಮ್ಮ ಮಕ್ಕಳೆಲ್ಲ ಭಾರಿ ತುಂಬ ಸಂತೋಷದಿಂದ ಇದ್ದಾರೆ. ಹಾಗೂ ಇನ್ನೂ ಹೀಗೆ ಇಲ್ಲಿ ಮೊನ್ನೆ ಸ್ಪೋರ್ಟ್ಸ್ ನಡೆಯಿತು, ಅದರಲ್ಲಿ ಪ್ರೈಸೆಲ್ಲ ಗೆದ್ದಿದ್ದಾರೆ, ಬಹುಮಾನವನ್ನು ಗೆದ್ದವರಿದ್ದಾರೆ, ಕೆಲವರು ಸೋತಿದ್ದಾರೆ. ಆದರೂ ತುಂಬ ಸಂತೋಷ. ಆದರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿನಿಯರಿಗೂ ಶುಭವಾಗಲಿ ಎಂದು ಹಾರೈಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ನಿಮ್ಮ ದಿನ ಅಲ್ವಾ? ಬಹಳ ಖುಷಿಯಲ್ಲಿದ್ದೀರಿ ಮಕ್ಕಳೇ. ನಾವು ಭಾಷಣ ಮಾಡಿದ್ರೆ ಕೇಳುವಂಥ ಮನೋಸ್ಥಿತಿ ನಿಮ್ಮಲ್ಲಿಲ್ಲ ಅಲ್ವಾ? ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು, ಕ್ರೀಡಾಕೂಟ ಆಗಿರ್ಬೋದು, ಸಹಪಠ್ಯ ಚಟುವಟಿಕೆಗಳಾಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಹುಮಾನವನ್ನು ನೀವು ಪಡ್ಕೊಂಡಿದ್ದೀರಿ. ಆ ಬಹುಮಾನವನ್ನು ಸ್ವೀಕರಿಸುವಂತಹ ಒಂದು ದಿನದಲ್ಲಿ ನೀವಿದ್ದೀರಿ ಈ ವಾರ್ಷಿಕೋತ್ಸವದಂದು. ಹೆಚ್ಚಿಗೆ ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಈ ದಿನದ ನಿಮ್ಮ ಕಾರ್ಯಕ್ರಮವು ಸುಸೂತ್ರವಾಗಿ ನಡೀಲಿ, ಸಂಭ್ರಮಿಸಿ ಅಂತ ಹೇಳ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಶಾಲೆಯ ಮುಖ್ಯಸ್ಥರು ಹಾಗೂ ಎಲ್ಲ ಸಹೋದ್ಯೋಗಿ ಬಂಧುಗಳನ್ನು ಮೊದಲಾಗಿ ಅಭಿನಂದಿಸ್ತಾ, ನಿಮಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಿಮ್ಮ ಕಾರ್ಯಕ್ರಮ ಸುಸೂತ್ರವಾಗಿ ನಡೀಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದನೆ. ಸೈಯದ್ ಮದನಿ ವಿದ್ಯಾಸಂಸ್ಥೆಯ ವಾರ್ಷಿಕೋತ್ಸವದ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಎಲ್ಲ ಶಿಕ್ಷಕ ಬಂಧು ಭಗಿನಿಯರೇ ಹಾಗೂ ವಿದ್ಯಾರ್ಥಿಗಳೇ, ಈಗಾಗಲೇ ಹೇಳಿದಂತೆ ಈಗ ಇನ್ನು ಹತ್ತತ್ರ ತುಂಬ 15 ಜನಕ್ಕಿಂತ ಹೆಚ್ಚು ಜನ ಮಾತಾಡಿರ್ಬೋದು. ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಮ್ಮ ಮಂಜನಾಡಿ ಸರ್ ಸಕ್ರಿಯವಾದಂತಹ ಮುಂದಾಳತ್ವದಲ್ಲಿ ಚೆನ್ನಾಗಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮ ಅತ್ಯಂತ ಚೆನ್ನಾಗಿ ಆಗಲಿ. ನೀವು ಕೂಡ ಈ ಒಂದು
ಇಲ್ಲಿ ಸಕ್ರಿಯವಾಗಿ ಉತ್ತಮವಾಗಿ ಮಧ್ಯಾಹ್ನ ನಡೆಯುವಂತಹ ಒಂದು ನಿಮ್ಮ ಪ್ರತಿಭಾ ಪ್ರದರ್ಶನ ಚೆನ್ನಾಗಿ ಆಗಲಿ, ಈ ಒಂದು ಕಾರ್ಯಕ್ರಮ ಉತ್ತಮವಾಗಿ ನಡೆಯಲಿ ಅಂತ ಹೇಳ್ತಾ ಶುಭ ಹಾರೈಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶಾಲಾ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಬಹಳಷ್ಟು ಜನ ಮಾತಾಡಿದ್ದಾರೆ. ನಾನು ನಿಮ್ಮಲ್ಲಿ ಈ ಪ್ರದೇಶದ ನನ್ನ ಸಹೋದರ ಸಹೋದರಿಯರಲ್ಲಿ ಮನವಿ ಮಾಡಿಕೊಳ್ಳುವುದೆಂದರೆ, ವಿದ್ಯೆ ಇಲ್ಲದ ಒಂದು ಕಾಲದಲ್ಲಿ ನಮ್ಮ ಹಿರಿಯರು ಉಳ್ಳಾಳಕ್ಕೆ ನಮ್ಮದೇ ಆದಂಥ ಒಂದು ಶಿಕ್ಷಣ ಸಂಸ್ಥೆಗಳು ಬೇಕು, ದೂರ ದೂರದ ಊರಿಗೆ ಹೋಗಿ ವಿದ್ಯಾರ್ಜನೆ ಮಾಡಲಿಕ್ಕೆ ಆರ್ಥಿಕವಾದ ತೊಂದರೆ ಇದೆ ಅಂತ ಹೇಳುವ ಕಾರಣದಿಂದ ನಮ್ಮ ಸೈಯದ್ ಮದನಿ ದರ್ಗಾಕ್ಕೆ ಸಂಬಂಧಿಸಿದ ಆ ಹಣದಿಂದ ಹಲವಾರು ಕಡೆ ವಿದ್ಯಾಸಂಸ್ಥೆಗಳನ್ನು ಹುಟ್ಟುಹಾಕಿದೆ. ಇವತ್ತು ಅಲ್ಲಾಹನ ಅನುಗ್ರಹದಿಂದ ನಮ್ಮೆಲ್ಲ ಸಂಸ್ಥೆಗಳು ಉತ್ತಮವಾದ ಶಿಕ್ಷಕರ ಹಾಗೂ ಮುಖ್ಯ ಶಿಕ್ಷಕರ ಆ ನೇತೃತ್ವದಲ್ಲಿ ಎಲ್ಲ ಕಡೆ ಕೂಡ ಹೆಸರುವಾಸಿಯಾಗಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಆ ಮೂಲಕ ನಮ್ಮ ಶಾಲೆಯ ಶಿಕ್ಷಕರಾಗಿ ಕೆಲಸ ಮಾಡಲಿಕ್ಕೆ ಇವತ್ತು ಹಲವಾರು ಜನರನ್ನು ಕೂಡ ಹುಟ್ಟುಹಾಕಿದೆ. ಇದೆಲ್ಲ ನಮ್ಮ ಹಿರಿಯರು ಮಾಡಿಕೊಟ್ಟಂಥ ಒಂದು ಉದಾತ್ತವಾದ ಶಿಕ್ಷಣದ ಪ್ರೋತ್ಸಾಹದ ಕಾರಣದಿಂದಾಗಿದೆ. ಈ ಒಂದು ಸಂಸ್ಥೆಯನ್ನು ಇನ್ನು ಮುಂದಕ್ಕೆ ಇದನ್ನು ಕಟ್ಟಿಕೊಂಡು ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ಈ ಊರಿನ ಸರ್ವ ಸಹೋದರ ಸಹೋದರಿಯರ ಮೇಲಿರುತ್ತದೆ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇವತ್ತು ಮಾತಾಡುವಾಗ ನಮ್ಮ KMK ಅವರು ಒಂದು ಮಾತು ಹೇಳಿದರು. ಆಡಳಿತ ವ್ಯವಸ್ಥೆಯಲ್ಲಿ ಕೆಲವೊಂದು ನ್ಯೂನ್ಯತೆಗಳು ಆಗಿದ್ದರೂ ನಮ್ಮ ಶಿಕ್ಷಕ ವೃಂದದವರು ನಮ್ಮೊಂದಿಗೆ ಬಹಳ ಸಹಕಾರಿಯಾಗಿದ್ದಾರೆ ಅಂತ ಹೇಳಿ ಅಭಿನಂದಿಸಿದ್ದಾರೆ. ನಾನು ಕೂಡ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಆಡಳಿತ ವ್ಯವಸ್ಥೆ ಮತ್ತು ಸಿಬ್ಬಂದಿ ವರ್ಗದವರಿಗಿರುವ ಏರುಪೇರುಗಳು ಇದು ಹೊಸತೇನಲ್ಲ. ಅದು ಕಾಲಕಾಲಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಅದು ನಿರೀಕ್ಷೆಯ ಒಂದು ವಿಷಯವಾಗಿರುತ್ತದೆ. ಈಗ ನಾವು ಭಾರತ ದೇಶವನ್ನೇ ನೋಡಿದರೂ ಕೂಡ ಆರ್ಥಿಕ ಪರಿಸ್ಥಿತಿಯ ಮುಗ್ಗಟ್ಟಿನಿಂದಾಗಿ ಹಲವಾರು ಕುಂಠಿತಗಳು, ಹಲವಾರು ಅರ್ಥವ್ಯವಸ್ಥೆಗಳು ಕಠಿಣವಾಗಿ ಎದುರಿಸುವಂಥದ್ದು ನಾವು ನೀವೆಲ್ಲ ಕಾಣ್ತಾ ಇದ್ದೇವೆ. ಎಲ್ಲಿವರೆಗೆ ಅಂತ ಹೇಳಿದರೆ, ಪ್ರಧಾನಮಂತ್ರಿಯವರು ಯಾರೆಲ್ಲ ನೀವು ತಕ್ಕ ಮಟ್ಟಿನ ಅರ್ಹತೆ ಇದ್ದೀರಾ, ನೀವೆಲ್ಲ ಗ್ಯಾಸ್ ಬಳಕೆಯ ಆ ಒಂದು ಸಬ್ಸಿಡಿಯನ್ನು ನೀವು ಸರ್ಕಾರಕ್ಕೆ ಬಿಟ್ಕೊಡ್ಬೇಕು ಅಂತ ಹೇಳುವ ಒಂದು ಯೋಜನೆಯನ್ನು ಕೂಡ ಹಾಕಿದ್ದಾರೆ. ಆ ಮೂಲಕ ನಮ್ಮ ದೇಶಕ್ಕೆ ಸಾವಿರಾರು ಲಕ್ಷ ಕೋಟಿ ರೂಪಾಯಿಗಳು ಇವತ್ತು ಆ ಒಂದು ಬರೇ ಒಂದು ಗ್ಯಾಸಿಗಾಗಿ ಖರ್ಚಾಗುವಂತಹ ಹಣ ಉಳಿತಾಯ ಆಗ್ತಾ ಇದೆ. ಅದೇ ರೀತಿ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಏನೋ ಒಂದು ಎಡಕು ತೊಡಕು ಬಂದಾಗ ಅದನ್ನು ಸರಿದೂಗಿಸಲಿಕ್ಕೆ ಸ್ಥಳೀಯ ಜನರ ಕೈ ಜೋಡಿಸುವಿಕೆ ಬಹಳ ಅಗತ್ಯ. ಸ್ಥಾಪನೆಗಳನ್ನು ಸ್ಥಾಪಿಸುವುದು ಕಷ್ಟ ಏನೇ ಇಲ್ಲ, ಅದನ್ನು ಮುನ್ನಡೆಸಿಕೊಂಡು ಹೋಗುವಂಥದ್ದು ಬಹಳ ಕಷ್ಟದಾಯಕವಾದಂಥ ವಿಚಾರ. ಅಷ್ಟು ಹೇಳಿ, ಕನ್ನಡ ಶಾಲೆ ಮುಚ್ಚಿ ಹೋಗುವ ಒಂದು ಪರಿಸ್ಥಿತಿಯಲ್ಲಿ ಕರ್ನಾಟಕ ಇದೆ. ಕನ್ನಡ ಅರಿವಿನಂಚಿನಲ್ಲಿದೆ. ಇದನ್ನೆಲ್ಲ ಮನಗೊಂಡು ನಮ್ಮ ಸೈಯದ್ ಮದನಿ ಆಡಳಿತ ಸಮಿತಿಯು ನಮ್ಮ ಉಳ್ಳಾಳದಲ್ಲಿರುವಂಥ 2, 3, 4 ಶಾಲೆಗಳು ಅದು ಅಳಿವಿನಂಚಿಗೆ ಹೋಗಬಾರದು ಎಂಬ ಉದ್ದೇಶದಿಂದ ಸುಮಾರು 16 ಲಕ್ಷ ರೂಪಾಯಿ ಬೆಲೆ ಬಾಳುವ ಬಸ್ಸನ್ನು ನಾವು ಈ ಸಂಸ್ಥೆಗೆ ಖರೀದಿಸಿಕೊಟ್ಟಿದ್ದೇವೆ. ಆ ಬಸ್ಸನ್ನು ನಡೆಸಿಕೊಂಡು ಹೋಗಲಿಕ್ಕೆ ಶಿಕ್ಷಕ ವೃಂದದವರು, ಹಳೆ ವಿದ್ಯಾರ್ಥಿ ಸಂಘದವರು, ಕೆಲವೊಂದು ದಾನಿಗಳು ಸಹಾಯ ಮಾಡ್ತಾರೆ ಅಂತ ಹೇಳುವಂಥದ್ದು ಒಂದು ಅಭಿನಂದನಾರ್ಹ ವಿಚಾರವಾಗಿದೆ. ಆದ್ದರಿಂದ ಇನ್ನಷ್ಟು ನೀವು ಹೆಚ್ಚಿನ ಸಹಕಾರವನ್ನು ನೀಡಿ ಈ ಹಳಕೋಟೆ ಶಾಲೆಯನ್ನು ಉಳಿಸಿ ಬೆಳೆಸಬೇಕು.
ಈ ಹಳೆಕೋಟೆ ಶಾಲೆಗೆ ಒಂದು ಪ್ರಾಮುಖ್ಯವಾದ ಒಂದು ಕೊಡುಗೆ, ಒಂದು ಹೆಸರು ಇದೆ. ಕಾರಣ ನಾವೆಲ್ಲ ಕಾಣುವ ಜಾಗದಲ್ಲಿ ಕನ್ನಡ ಮಾಧ್ಯಮ ಶಾಲೆ ಅಂತ ಹೇಳಿದರೆ ಅಲ್ಲಿಯ ಮಕ್ಕಳು ಹರಕು ಮುರುಕು, ಅಲ್ಲಿಯ ಬಟ್ಟೆ ಬರೆಗಳು ಹರಕು ಮುರುಕು. ಆದರೆ ಅಲ್ಲಾಹನ ಅನುಗ್ರಹದಿಂದ ಈ ಹಳೆಕೋಟೆ ಶಾಲೆಯ ಎಲ್ಲ ವಿದ್ಯಾರ್ಥಿನಿಯರು ಶ್ರೀಮಂತರಲ್ಲದಿದ್ದರೂ ಬಡವರಲ್ಲದ ರೀತಿಯ ಒಂದು ಮಧ್ಯಮ ವರ್ಗದ ವಿದ್ಯಾರ್ಥಿನಿಯರ ಆ ಒಂದು ಶೈಲಿ ಕಾಣುವಾಗ, ಅದರ ಜೊತೆಗೆ ಉದಾರ ದಾನಿಗಳಿಂದ ಸಂಗ್ರಹಿಸಿದಂಥ ಆಂಗ್ಲ ಮಾಧ್ಯಮಗಳ ಶಾಲೆಗೆ ಹೋಲಿಸುವಂಥ ಯೂನಿಫಾರ್ಮ್ ಅನ್ನು ಧರಿಸಿದಂಥ ಈ ವಿದ್ಯಾರ್ಥಿಗಳನ್ನು ನೋಡುವಾಗ ನಮ್ಮ ಕಣ್ಣು ತುಂಬುತ್ತದೆ ಅಂತ ಹೇಳುವ ಮಾತು ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮೆಲ್ಲರ ಮುಂದಿನ ಶಿಕ್ಷಣ, ನಿಮ್ಮೆಲ್ಲರ ಮುಂದಿನ ವ್ಯವಸ್ಥೆಗಳು ಒಂದು ಉತ್ತಮ ರೀತಿಯಾಗಲಿ. ನೀವು ಇವತ್ತೆಲ್ಲ ಪದವಿಗಳನ್ನು, ಪ್ರಶಸ್ತಿಗಳನ್ನು, ಪದಕಗಳನ್ನು ನೀವು ಪಡೆದಿದ್ದೀರಿ. ಮುಂದಿನ ದಿನಗಳಲ್ಲಿ ಆ ಪದಕ ಚಿನ್ನ ಹಾಗೂ ಬೆಳ್ಳಿ ಅಥವಾ ಕಂಚಿ ಆ ರೂಪದ ಪ್ರಶಸ್ತಿಗಳನ್ನು ಪಡೆಯಲಿಕ್ಕೆ ನಿಮಗೆಲ್ಲರಿಗೂ ಅಲ್ಲಾಹನು ಅನುಗ್ರಹಿಸಲಿ ಅಂತ ಹೇಳುವ ಮಾತು ಹೇಳಿ, ನಿಮ್ಮ ವಿದ್ಯಾಭ್ಯಾಸವನ್ನು, ಅದರ ಗುಣಮಟ್ಟವನ್ನು ನೀವು ನಿಮ್ಮ ಮನೆಯಲ್ಲಿ ಪಾಠವನ್ನು ಮಗದೊಮ್ಮೆ ಪಠಿಸುವುದರೊಂದಿಗೆ ಟ್ಯೂಷನ್ ಕ್ಲಾಸಿಗೆ ಹೋಗಬೇಕು ಅಂತೇನಿಲ್ಲ. ಶಾಲೆ ಬಿಟ್ಟ ಮೇಲೆ ಮನೆಯಲ್ಲಿ ಒಮ್ಮೆ ಪುಸ್ತಕವನ್ನು ತೆರೆದು ನೋಡಿ ತಂದೆ ತಾಯಿಗಳ ಸಹಕಾರದೊಂದಿಗೆ ಅದನ್ನು ರಿವಿಷನ್ ಮಾಡಿಕೊಂಡು ಹೋದರೆ ನಿಮ್ಮ ಭವಿಷ್ಯತ್ತು ಒಳಿತಾಗಬಹುದು. ಅದಕ್ಕೆಲ್ಲ ನೀವು ಪ್ರಯತ್ನಿಸಬೇಕು ಅಂತ ಹೇಳಿ, ಮಗದೊಮ್ಮೆ ಇಲ್ಲಿಯ ಶಿಕ್ಷಕ ವೃಂದದವರು ತೋರಿಸುವಂಥ ಅಭಿಮಾನ, ಸಹಕಾರ ಅದು ಸದಾ ಇರಲಿ. ಏನಾದರೂ ಇಲ್ಲಿ ನಿಮಗೆ ನೀವು ಹೇಳಿದ ಹಾಗೆ ಆಡಳಿತ ವ್ಯವಸ್ಥೆಯಲ್ಲಿ ಏನಿಲ್ಲ, ಆಡಳಿತ ವ್ಯವಸ್ಥೆ ಅಂದರೆ ಹಣಕಾಸಿನ ವಿಚಾರ, ಅದೇನಾದರೂ ಹೆಚ್ಚು ಕಮ್ಮಿ ಇದ್ದರೆ ಮುಂದಿನ ದಿನಗಳಲ್ಲಿ ಅದೆಲ್ಲ ಸರಿಯಾಗಬಹುದು. ಆ ರೀತಿ ನಿಮ್ಮ ಸಹಕಾರವನ್ನು ಕೋರಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯಾಕೆಂದರೆ ಈಗ ನಾನು ಬೆಳಿಗ್ಗೆ ಹೇಳಿದ್ದೇನೆ, ಬೆಳಿಗ್ಗೆ ಅವರು ನಿನ್ನೆ ನೈಟ್ ನನಗೆ ಫೋನ್ ಮಾಡಿದಾಗ ನಾನು ಬರ್ತೇನೆ ಅಂತ ಹೇಳಿದ್ದೆ. ಕಾರಣಾಂತರದಲ್ಲಿ ನಮ್ಮ ಫ್ಯಾಮಿಲಿ ಅವರಿಗೆ ಒಂದು ಮರಣ ಆದ ಕಾರಣ ಬರಲಿಕ್ಕೆ ಆಗಿಲ್ಲ ಅಂತ ಹೇಳಿ ನಾನು ಫೋನ್ ಮಾಡಿ ಹೇಳಿದ್ದೇನೆ ನಮ್ಮ HM ರವರಿಗೆ. ಯಾಕೆಂದರೆ ಅವರಷ್ಟು ಇಂಪಾರ್ಟೆಂಟ್ ನಮಗೆ ಕೊಡ್ತಾರೆ. ಅದಕ್ಕಾಗಿ ಅವರಿಗೆ ಒಂದು ಪ್ರತಿ ಉತ್ತರವಾಗಿ ನಾನು ಇವತ್ತು ಅವರಿಗೆ ಫೋನ್ ಮಾಡಿ ತಿಳಿಸಿದ್ದೇನೆ, ಎಷ್ಟು ಸಮಯದಾದರೂ ನಿಮ್ಮ ಫಂಕ್ಷನ್ ಇದ್ದರೆ ನಾನು ಅಲ್ಲಿಗೆ ಬಂದು ಮುಟ್ತೇನೆ ಅಂತ. ಬಹುಶಃ ಶಿಕ್ಷಣ ವರ್ಷದಲ್ಲಿ ಕಲಿಯುವ ಎಲ್ಲ ಶಿಕ್ಷಣಗೂ ಮಧ್ಯದಲ್ಲಿ ಈ ಸಾಂಸ್ಕೃತಿಕ ಕಾರ್ಯಕ್ರಮ, ಸ್ಪೋರ್ಟ್ಸು ಇದೆಲ್ಲ ಇರೋದು ಮಕ್ಕಳಿಗೆ ಬಹಳ ಒಂದು ಸಂತೋಷದ ವಿಷಯ. ಯಾವಾಗಲೂ ನೋಡಿ ಕಲಿಯೋದು, ಹೋಮ್ವರ್ಕ್ ಮಾಡೋದು, ಇದೆಲ್ಲ ಕೇಳ್ಕೊಂಡು ಪಲ್ಕಲ್ಲಾರು ಕೇಳ್ಕೊಡ್ದೆಲ್ಲ ನಂಗೆ ಆರ್ಗೆ ಪಲ್ಕ ಬರ್ರಿ ಆರ್ಗೆ ಪಿನ್ನ ನಿಂಗೆ ಅವಡ ಪಲ್ಕವ್ರಿ ನಾನು ಆರ್ಡ ಪಲ್ಕವ್ರಿ. ಇವತ್ತು KMK ಅವರು ಹೇಳಿದ್ದಾರೆ, ಯಾರು ಸೈಲೆಂಟ್ ಆಗಿ ಕೂತ್ಕೊಳ್ಳಾರ ಅವರಿಗೆ ಫಸ್ಟ್ ಮತ್ತು ಸೆಕೆಂಡ್ ಪ್ರೈಸ್ ಕೂಡ ಇದೆ ಅಂತ. ಶಿಕ್ಷಣ ಅಂದರೆ ಮಕ್ಕಳಿಗೆ ಯಾವಾಗಲೂ ಮನೆಯಲ್ಲಿ ಹೋಮ್ವರ್ಕ್, ಶಾಲೆಯಲ್ಲಿ ಅದರ ಮೇಲೆ ಎಕ್ಸಾಮು, ಇದೇ ಥರ ಯಾವಾಗಲೂ ಟೆನ್ಷನ್ಲಿರುವಾಗ ಅದರ ಮಧ್ಯದಲ್ಲಿ ಒಂದು ಸಂಸ್ಕೃತ ಕಾರ್ಯಕ್ರಮ, ಸ್ಪೋರ್ಟ್ಸ್ ಕಾರ್ಯಕ್ರಮ ಇದೆಲ್ಲ ಇದ್ದರೆ ಮಾತ್ರ ಮಕ್ಕಳಿಗೆ ಒಂದು ಸಾಧಾರಣವಾಗಿ ಎಲ್ಲ ವಿಷಯದಲ್ಲಿ ಕಲಿಯಲಿಕ್ಕೆ ಆಗ್ತದೆ. ಆದ್ದರಿಂದ ನಮ್ಮ ಯೂನಿವರ್ಸಿಟಿಯಲ್ಲಿ ಇಲ್ಲಿ ಕೂತವರಿಗೆ, ನಮ್ಮ ಇಲ್ಲಿಯ ಬಂದ ಎಲ್ಲ ಗೆಸ್ಟ್ ಅವರಿಗೆ ಹೇಳುವುದೆಂದರೆ, ನಮಗೆ ಇಷ್ಟು ಶಾಲೆ ಕಾಲೇಜ್ಗಳಿದ್ದರೂ ಹಳೆಕೋಟೆ ಶಾಲೆ ವಿಷಯದಲ್ಲಿ ನಮಗೆ ಒಂದು ಟೆನ್ಷನ್ ಕೂಡ ಇಲ್ಲ. ಯಾಕೆಂದರೆ ಅದಕ್ಕೆ ಕಾರಣವೇ KMK. ನೀವು ಹೇಳ್ಬೋದು ಇಲ್ಲಿ ಬಂದು ಯಾವಾಗಲೂ KMK ಮಾತಾಡೋದು ಅಂತ. ಮಾಡಿದ ಕೆಲಸವನ್ನು, ಅವರು ಮಾಡಿ ತೋರಿಸಿದ ಕೆಲಸವನ್ನು ನಾವು ಹೇಳಲೇಬೇಕು, ಅದನ್ನು ಮೆಚ್ಚಲೇಬೇಕಾಗ್ತದೆ. ಆದ್ದರಿಂದ ನಮ್ಮ ಎಲ್ಲ ಶಾಲೆಯ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ನಾನು KMK ಅವರಿಗೆ ಪ್ರತ್ಯೇಕವಾಗಿ ಅಭಿನಂದನೆ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಎಲ್ಲರೊಂದು ಚಪ್ಪಾಳೆ ಹೊಡೀರಿ. ಅವರೊಟ್ಟಿಗೆ ಕೂಡ ಇರುವ ಎಲ್ಲ ಟೀಚರ್ಸ್ನವರು ಕೂಡ ಇಲ್ಲಿ ಬಹಳ ಕಷ್ಟ ಬಂದು ಮಕ್ಕಳಿಗೆ ಕಲಿಸ್ತಾರೆ. ಏನೋ ನಮ್ಮಲ್ಲಿ ಸಂಸ್ಥೆಯಲ್ಲಿ ಪ್ರಾಬ್ಲಮ್ ಇದ್ರೂ ಕೂಡ ಅದನ್ನು ಏನು ತೋಚದವರು, ಅದನ್ನು ಯಾವುದು ತೋರಿಸದೆ ಎಲ್ಲ ಕೆಲಸವನ್ನು ಮಾಡ್ತಾರೆ. ಅವರಿಗೆ ಕೂಡ ನಾನು ನಮ್ಮ ಸಂಸ್ಥೆ ಪರವಾಗಿ ನಾವು ಎಲ್ಲರಿಗೆ ಅಭಿನಂದಿಸ್ತಾ ಇದ್ದೇನೆ. ಇನ್ನೂ ಕೂಡ ಹಾಗೆ ಮಕ್ಕಳಿಗೆ ಇನ್ನೂ ಈಗ ಮಾರ್ಚ್ ಏಪ್ರಿಲಲ್ಲಿ ಎಕ್ಸಾಮ್ ಬರ್ತಾ ಇದೆ. ಇದರೊಟ್ಟಿಗೆ ನೀವು ಸ್ಪೋರ್ಟ್ಸಲ್ಲಿ ಈಗ ಯಾವ ಗೆದ್ದಿರಬಹುದು, ಯಾವ ಸೋಲಿಸಬಹುದು. ಆದರೆ ಸೋತವರು ಯಾರು ಹೆದರೋದು ಬೇಡ.
ನಾಳೆ ಏಪ್ರಿಲಲ್ಲಿ ನಮ್ಮ ಶಿಕ್ಷಣ ಎಕ್ಸಾಮ್ ಬರ್ತದೆ. ಇದರಲ್ಲಿ ನೀವು ಎಲ್ಲರೂ ಪಾಸ್ ಆಗಿ SSLC ಪ್ರತ್ಯೇಕವಾಗಿ ಪಾಸ್ ಆಗಿ ಇವತ್ತಿನ ಈ ಯಾವುದು ಮುಯಿ ಅಂತ ಹೇಳುದು ಇದನ್ನು ನೀವು ಸಂಧಿಸಿ ನಾಳೆ SSLC ಎಲ್ಲರೂ ರ್ಯಾಂಕ್ ಮಾಡುವ ಹಾಗೆ ಇಲ್ಲಿ ಮಾಡಬೇಕು ಅಂತ ಹೇಳುತ್ತಾ ಇಲ್ಲಿ ಅವಕಾಶ ಕೊಟ್ಟ ಎಲ್ಲರಿಗೂ ಒಂದನ್ನು ಹೇಳುತ್ತಾ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸೈಯದ್ ಮದನಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಸೈಯದ್ ಮದನಿ ಪ್ರೌಢಶಾಲೆ ಹಳೆಕೋಟೆ ಉಳ್ಳಾಲ ನಮ್ಮ ಶಾಲಾ ವಾರ್ಷಿಕೋತ್ಸವದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಹಿತನುಡಿಗಳೊಂದಿಗೆ ಹರಸಿದ ಜನಾಬ್ ಅಲ್ಹಾಜ್ ಅಬ್ದುಲ್ ರಶೀದ್ ಅಧ್ಯಕ್ಷರು, ಕೇಂದ್ರ ಜುಮಾ ಮಸೀದ್ ಉಳ್ಳಾಲ ಇವರಿಗೆ ಶಾಲಾ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಸರ್. ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಹಿತನುಡಿಗಳನ್ನಾಡಿದಂತಹ ಜನಾಬ್ ಹಾಜಿ ಮೊಹಮ್ಮದ್ ತ್ವಾರ್ ಅವರಿಗೂ ತುಂಬು ಹೃದಯದ ಧನ್ಯವಾದಗಳು ಸರ್. ಹಾಗೆ ಅತಿಥಿಗಳಾಗಿ ಆಗಮಿಸಿದ ಜನಾಬ್ ಮೋನು ಇಸ್ಮಾಯಿಲ್ ಅವರಿಗೂ ಧನ್ಯವಾದಗಳು ಸರ್. ಹಾಗೆ ಜನಾಬ್ ಮುಸ್ತಫಾ ಅಬ್ದುಲ್ಲಾ ಅವರು, ಜನಾಬ್ ಹಾಜಿ UH ಮೊಹಮ್ಮದ್ ರವರಿಗೂ, ಜನಾಬ್ ಅಲ್ಹಾಜ್ ಅಜೀಜ್ ಹಸನ್ ರವರಿಗೂ, ಜನಾಬ್ ಆಸಿಫ್ ಅಬ್ದುಲ್ಲಾ ರವರಿಗೂ, ಜನಾಬ್ ಮೊಹಮ್ಮದ್ ಮೋನೂರ್ ಅವರಿಗೂ ಧನ್ಯವಾದಗಳು ಸರ್. ಹಾಗೆ ನಮ್ಮ ಶಾಲಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಡಾಕ್ಟರ್ ಪ್ರಶಾಂತ್, ಕ್ಷೇತ್ರ ಶಿಕ್ಷಣಾಧಿಕಾರಿ, ಸರ್ವ ಶಿಕ್ಷಣ ಅಭಿಯಾನ ಮಂಗಳೂರು ದಕ್ಷಿಣ ವಲಯ ಇವರಿಗೂ, ದೈಹಿಕ ಶಿಕ್ಷಣ ಸಂಯೋಜಕರು ವಿಷ್ಣು ಹೆಬ್ಬಾರ್ ಅವರಿಗೂ ತುಂಬ ಧನ್ಯವಾದಗಳು ಸರ್. ಹಾಗೆ ಅತಿಥಿಗಳಾಗಿ ಆಗಮಿಸಿದಂತಹ ಜನಾಬ್ ಹಮಾಬಾರ್ ಅವರಿಗೂ, ಜನಾಬ್ ಕೆ ಮೊಹಮ್ಮದ್ ಅವರಿಗೂ ಧನ್ಯವಾದಗಳು ಸರ್. ಹಾಗೆ ನಮ್ಮ ಶಾಲೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದಂತಹ ಶ್ರೀಮತಿ ನಳಿನಿ ಮೇಡಮ್ ಅವರಿಗೂ ಧನ್ಯವಾದಗಳು. ಹಾಗೆ ಅತಿಥಿಗಳಾಗಿ ಆಗಮಿಸಿದಂತಹ ಆಡಳಿತ ಅಧಿಕಾರಿಯವರಾದಂತಹ ಜನಾಬ್ ಹಾಜಿ ಅಬ್ದುಲ್ ಲತೀಫ್ ಅವರಿಗೂ ಧನ್ಯವಾದಗಳು ಸರ್. ಹಾಗೆ ನಮ್ಮ ಶಾಲಾ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂತಹ ಮುಖ್ಯೋಪಾಧ್ಯಾಯರು ಹಜರತ್ ಸೈಯದ್ ಮದನಿ ಆಂಗ್ಲ ಮಾಧ್ಯಮ ಶಾಲೆ ಶ್ರೀಮತಿ ನಸೀಮಾ ಮೇಡಮ್ ಅವರಿಗೂ ಧನ್ಯವಾದಗಳು. ಹಾಗೆಯೇ ಶ್ರೀಮತಿ ಪ್ರತಿಭಾ ಮೇಡಮ್ ಅವರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಶಾಲೆಯಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಿರುವ ಜನಾಬ್ UN ಇಬ್ರಾಹಿಂ ರವರಿಗೂ, ಜನಾಬ್ MH ಇಬ್ರಾಹಿಂ ಅವರಿಗೂ, ಜನಾಬ್ ಅಬ್ದುಲ್ ರವೂಫ್ ಅವರಿಗೂ, ಜನಾಬ್ ಹಾಜಿ ಜೈನುದ್ದೀನ್ ಅವರಿಗೂ, ಜನಾಬ್ ಮೊಹಮ್ಮದ್ ಅವರಿಗೂ, ಜನಾಬ್ ಅಲ್ತಾಫ್ UH ಅವರಿಗೂ, ಜನಾಬ್ ಮೊಹಮ್ಮದ್ ರಫೀಕ್ ರವರಿಗೂ, ಹಾಗೆ ಜನಾಬ್ ಅಬೂಬಕರ್ ಸಿದ್ದಿಕ್ ಶಾಫಿ ಅವರಿಗೂ ನಮ್ಮ ಶಾಲಾ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಸರ್. ಹಾಗೆಯೇ ನಮ್ಮ ಶಾಲಾ ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರಾಗಿ ಆಗಮಿಸಿದಂತಹ ಹೊಸಕುರಲ್ನ ವರದಿಗಾರರು ಹಾಗೆ V4ನ ವರದಿಗಾರರಿಗೂ ನಮ್ಮ ಶಾಲಾ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಸರ್. ನಮ್ಮ ಶಾಲಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ವಿದ್ಯಾರ್ಥಿ ರಕ್ಷಕದವರಿಗೂ ಹಾಗೂ ನಮ್ಮ ಶಾಲೆಗೆ ಈ ಕಾರ್ಯಕ್ಕೆ ಅನುವು ಮಾಡಿಕೊಂಡ ಮುಖ್ಯೋಪಾಧ್ಯಾಯರಿಗೂ, ಎಲ್ಲ ಸಹಕರಿಸಿದ ಎಲ್ಲ ಸಹ ಶಿಕ್ಷಕರಿಗೂ, ಭಾಗವಹಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು ಸರ್. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಶಾಲಾಭಿವೃದ್ಧಿ ಮಂಡಳಿಯ ಸದಸ್ಯರಿಗೂ ತುಂಬು ಮನದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತೊಮ್ಮೆ ಫಾತಿಮಾ ತಫೀಫಾ 8th standard long jump first place. Mujiba 8th standard 400 meter second place. Team games 4 into 100 meter relay boys first place Ahmad Azim and team. Second place Salman Farish and team. Third place Ahmad Nihal and team. Girls 4 into 100 meter relay. First place Ramiza and team. Second place Khairunisa and team. Third place Tajunisa and team. Kabaddi
Kabaddi, first place Ahmad Hasim and team. Second place Ahmad Nihal and team. Throw ball. Throw ball Aishatullah Raifa and team, first place. Second place Salimat Minas and team, 10th standard. Kho boys, first place Salman and team. Second place Ahmad Mazim and team. Kho girls, first place Tajunisa and team. Second place Salimat Minas and team. Championship, individual championship for the year, primary section, boys, Tamim, 7th standard. Girls, Tamim ಓಡಿ ಬಾ. Khatija Shabana Banu, 7th standard. In high school section, Abu Bakr Siddiq, 10th standard, boys section. Girls, Kairun Nisa, 8th standard. Group championship for the primary section, first place Green Group. Second place Red Group. High school section, group championship, first place Blue Group. Second place Yellow Group. Thank you. ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿದ್ಯಾರ್ಥಿಗಳು ವಿಶೇಷ ಆಸಕ್ತಿ ವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ನೀಡಲಾಗುವುದು. ಮೊದಲಿಗೆ ಪ್ರಾಥಮಿಕ ವಿಭಾಗದಲ್ಲಿ ಅಭಿನಯ ಗೀತೆ 1ನೇ ಮತ್ತು 2ನೇ ತರಗತಿ, ಫಸ್ಟ್ ಮೊಹಮ್ಮದ್ ಫರಾಜ್ ಹುಸೇನ್ 1ನೇ ತರಗತಿ, ಮೊಹಮ್ಮದ್ ಫರಾಜ್ ಹುಸೇನ್. ದ್ವಿತೀಯ ಫಾತಿಮಾ ಶೈಮಾ 2ನೇ ತರಗತಿ, ಆಯಿಷತುಲ್ ಮುಫೀದಾ 2ನೇ ತರಗತಿ, 3rd ಪ್ರೈಸ್. ಅಭಿನಯ ಗೀತೆ 3ನೇ ಮತ್ತು 4ನೇ ತರಗತಿ, ಪ್ರಥಮ ಫಾಯಿಮಾ 4ನೇ ತರಗತಿ, ಫಾಯಿಮಾ 4ನೇ ತರಗತಿ, ಫಾತಿಮತ್ ಶಫಾ 3ನೇ ತರಗತಿ, ಸಲಿಕತ್ ತಬಸುಮಾ 3ನೇ ತರಗತಿ. ನೀವು ಮಕ್ಕಳನ್ನು ನೋಡ್ಕೋಬೇಕು. ಛದ್ಮವೇಷ
ಪ್ರಥಮ ಸೈಫುದ್ದೀನ್ 2ನೇ ತರಗತಿ, ದ್ವಿತೀಯ ಖತೀಜಾ ರಜೀನಾ 2ನೇ ತರಗತಿ, ತೃತೀಯ ಫಾತಿಮಾ ಮನ್ನಾ 2ನೇ ತರಗತಿ. ರಜೀನಾ ಮನ್ನಾ ಯಾರು? ರಜೀನಾ ಛದ್ಮವೇಷ 3ನೇಂದ 4ನೇ ತರಗತಿ ಒಳಗೆ. ಪ್ರಥಮ ಇಬ್ರಾಹಿಂ ಶಾಹಿಲ್ 4ನೇ ತರಗತಿ, ದ್ವಿತೀಯ ಅಹಮದ್ ಅಮಾನುದ್ದೀನ್ 4ನೇ ತರಗತಿ, ಥರ್ಡ್ ಪ್ರೈಸ್ ಅಮ್ರಿನಾ ನಿಖತ್ 3ನೇ ತರಗತಿ. ಇಬ್ರಾಹಿಂ ಶಾಹಿಲ್ ಅಮಾನುದ್ದೀನಾ? ಛದ್ಮವೇಷ 5ರಿಂದ 7. ಪ್ರಥಮ ಆಯಿಷತ್ತುಲ್ ಮುಜಾಕಿರಾ 5ನೇ ತರಗತಿ, ದ್ವಿತೀಯ ಅಶ್ವಿದಾ 7ನೇ ತರಗತಿ, ತೃತೀಯ ಆಯಿಷತ್ ಅಫ್ರಿನಾ 6ನೇ ತರಗತಿ. ಚಿತ್ರಕಲೆ 1ರಿಂದ 2ನೇ ತರಗತಿ. ಪ್ರಥಮ ಇಕೆ ಅಬ್ದುಲ್ಲಾ 2ನೇ ತರಗತಿ, ದ್ವಿತೀಯ ಮೊಹಮ್ಮದ್ ಶಾಜಿನ್, ತೃತೀಯ ಮೊಹಮ್ಮದ್ ಆಶಿಕ್ 1ನೇ. ಇಕೆ ಅಬ್ದುಲ್ಲಾ, ಮೊಹಮ್ಮದ್ ಶಾಜಿನ್, ಮೊಹಮ್ಮದ್ ಆಶಿಕ್. ಚಿತ್ರಕಲೆ 3 ಮತ್ತು 4ನೇ ತರಗತಿ. ಪ್ರಥಮ ಫಾತಿಮಾ ಶಿಫಾನಾ 4ನೇ ತರಗತಿ, ಮೊಹಮ್ಮದ್ ಅಫ್ತಾಬ್ 4ನೇ ತರಗತಿ, ಮಿಗ್ದಾದ್ ಫಾರಿಶ್ 3ನೇ ತರಗತಿ. ಚಿತ್ರಕಲೆ 5ರಿಂದ 7. ಪ್ರಥಮ ನಶೀಫಾ ಮರಿಯಮ್ಮ ತಮನ್ನ 6ನೇ ತರಗತಿ, ಮೊಹಮ್ಮದ್ ಶಫೀಕ್ 5ನೇ ತರಗತಿ. ತೃತೀಯ ಬಹುಮಾನ ಇಬ್ಬರು ಹಂಚಿಕೊಂಡಿದ್ದಾರೆ. ಮೊಹಮ್ಮದ್ ಕೈಸ್ 6ನೇ ತರಗತಿ. ದೇಶಭಕ್ತಿ ಗೀತೆ. ಪ್ರಥಮ ಅಫ್ರಿನಾ ಬಳಗ ಗ್ರೀನ್ ಟೀಮ್, ದ್ವಿತೀಯ ಫಾತಿಮಾ ನೈಜಾ ಬ್ಲೂ ಟೀಮ್, ತೃತೀಯ ಅಶ್ವಿಯಾ ಬಳಗ ಯೆಲ್ಲೋ ಟೀಮ್. ದೇಶಭಕ್ತಿ ಗೀತೆ. ಪ್ರಥಮ ಅಫ್ರಿನಾ, ದ್ವಿತೀಯ ಫಾತಿಮಾ ನೈಜಾ, ಅಶ್ವಿಯಾ. ಅಫ್ರಿನಾ ಜಾನಪದ ಗೀತೆ. ಪ್ರಥಮ ನೆಬಿಸಾ ಅಲ್ಲಲ್ಲ ಜಾನಪದ ಗೀತೆ. ಪ್ರಥಮ ನೆಬಿಸಾ, ದ್ವಿತೀಯ ಫಾತಿಮಾ ನೈಮಾ, ಆಯಿಷತ್ತುಲ್ ಶಾಹಿಲ್ 6ನೇ ತರಗತಿ, ತೃತೀಯ. ಫಾತಿಮಾ ನೈಮಾ 6ನೇ ತರಗತಿ, ದ್ವಿತೀಯ. ತೃತೀಯ ಆಯಿಷತ್ ಶಾಹಿಲ್ 6ನೇ ತರಗತಿ. ವಿದ್ಯಾರ್ಥಿಗಳು ಕೈ ಚಪ್ಪಾಳೆ ಮರ್ತು ಹೋಗಿದಾಗೆ ಅನಿಸ್ತಾ ಇದೆ. ಪ್ರಬಂಧ. ಪ್ರಥಮ ನೆಬಿಸಾ 7ನೇ ತರಗತಿ, ದ್ವಿತೀಯ ಖತೀಜಾ ಶಬಾನಾ ಬಾನು 7ನೇ ತರಗತಿ, ತೃತೀಯ ಅಶ್ವಿದಾ 7ನೇ ತರಗತಿ. ನೆಬಿಸಾ ರಸಪ್ರಶ್ನೆ. ಪ್ರಥಮ ಅಶ್ವಿಯಾ ಬಳಗ
ಅಶ್ವಿಯಾ ಬಳಗ ಪ್ರಥಮ ರಸಪ್ರಶ್ನೆ, ದ್ವಿತೀಯ ಕತಿಜಾ ಶಬನ ಬಾನು ದ್ವಿತೀಯ, ತೃತೀಯ ಅಶ್ವಿದಾ ಬಳಗ. ಕೈ ಬರಹದಲ್ಲಿ 1ನೇ ತರಗತಿ ಮೊಹಮ್ಮದ್ ಫರಾಜ್ ಹುಸೇನ್. ಅಲ್ಲಿ ಶ್ವೇತಾ ಟೀಚರ್ ಲೈನ್ ನಿಲ್ಲಿಸಿ 1ನೇ 2ನೇ 3ನೇ. ಫಾತಿಮಾ ಮನ್ನಾ, ರಮೀಜಾ ಬಾನು 3ನೇ ತರಗತಿ. 4ನೇ ಖತೀಜತುಲ್ ಶಿಫಾ. 5ನೇ ಮೊಹಮ್ಮದ್ ಶಫೀಕ್. 6 ಫಾತಿಮಾ ನೈಮಾ. 7 ನಶೀಫಾ. ಕೈ ಬರಹದಲ್ಲಿ ಪ್ರಥಮ ಫರಾಜ್ ಹುಸೇನ್, ದ್ವಿತೀಯ ಫಾತಿಮಾ ಮನ್ನಾ, ತೃತೀಯ ರಮೀಜಾ ಬಾನು, 4ನೇ ತರಗತಿ ಖತೀಜತುಲ್ ಶಿಫಾ. 5ನೇ ತರಗತಿ ಮೊಹಮ್ಮದ್ ಶಫೀಕ್. ಕೂತ್ಕೊಳ್ಳಿ ನೋಡ. 6ನೇ ತರಗತಿ ಯಾರು ಫಾತಿಮಾ ನೈಮಾ. ಇದ್ದವರು ಮಾತ್ರ ನಿಂತುಕೊಳ್ಳಿ, ಉಳಿದವರು ಕೂತ್ಕೊಳ್ಳಿ. 7ನೇ ತರಗತಿ ನಶೀಫಾ. ಪ್ರೌಢಶಾಲಾ ವಿಭಾಗ ರಸಪ್ರಶ್ನೆ, ಪ್ರಥಮ ಮುಕ್ತಾರ್ ಬಳಗ ಯೆಲ್ಲೋ ಟೀಮ್, ದ್ವಿತೀಯ ಮೊಹಮ್ಮದ್ ನಿಹಾಲ್ ಬಳಗ ಗ್ರೀನ್ ಟೀಮ್, ತೃತೀಯ ಸಲ್ಮಾನ್ ಫಾರಿಶ್ ಬಳಗ ಬ್ಲೂ ಟೀಮ್. ಚಿತ್ರಕಲೆ ಪ್ರಥಮ ಶಿಫಾನಾ 10ನೇ ತರಗತಿ, ದ್ವಿತೀಯ ಸ್ವಾಲಿಹಾ 10ನೇ ತರಗತಿ, ತೃತೀಯ ಮುಫೀದತ್ತುಲ್ ಮುಜೀಬಾ 8ನೇ ತರಗತಿ. ಚಿತ್ರಕಲೆ ಪ್ರಥಮ ಶಿಫಾನಾ, ದ್ವಿತೀಯ ಸ್ವಾಲಿಹಾ, ತೃತೀಯ ಮುಜೀಬಾ 8ನೇ ತರಗತಿ. ಜಾನಪದ ಗೀತೆ ಕೆ ಅನಸ್ 10ನೇ ತರಗತಿ, ಶಿಫಾನಾ 10ನೇ ತರಗತಿ, ರಂಜಿನಾ 10ನೇ ತರಗತಿ. ಜಾನಪದ ಗೀತೆ ಪ್ರಥಮ ಕೆ ಅನಸ್, ದ್ವಿತೀಯ ಶಿಫಾನಾ, ತೃತೀಯ ರಂಜಿನಾ. ಯಾರು? ಸ್ವಾಲಿಯಾ 10ನೇ ತರಗತಿ. ಸ್ವಾಲಿಯಾ ಎಲ್ಲಿ ತಕೊಂಡು? ಸ್ವಾಲಿ ಇದ್ದಲ್ಲ 10ನೇ ತರಗತಿ. ಸ್ವಾಲಿ ಇದ್ದಲ್ಲ, ಸ್ವಾಲಿ ಅಂತೇಳಿ ಇದ್ದಲ್ಲ 10ನೇ ತರಗತಿಯಲ್ಲಿ. ತಕೊಂಡೋಯ್ತು, ತಕೊಂಡೋದ್ಲು ಅವಳು. ಕೂದು. ಜಾನಪದ ಗೀತೆ ಕೆ ಅನಸ್, ಶಿಫಾನಾ, ರಂಜಿನಾ. ಯಾರು ಕೆ ಅನಸ್ ಅಂದ್ರೆ? ಯಾರು ಕೆ ಅನಸ್ ಅಂದ್ರೆ? ದೇಶಭಕ್ತಿ ಗೀತೆ ಪ್ರಥಮ ಶಿಫಾನಾ ಬಳಗ 10ನೇ ತರಗತಿ. ಅಲ್ಲಿ ಶಿಫಾನಾ 10ನೇ ತರಗತಿ ಆಬ್ಸೆಂಟಾ? ತೆಗ್ದಿರಿ ಬರಲಿಲ್ಲ ಅಂತ ತೆಗ್ದಿಡ್ರಿ. ದೇಶಭಕ್ತಿ ಗೀತೆ ಶಿಫಾನಾ, ಬೇರೆಯವರು ಯಾರಾದ್ರು ಬಂದು ತಗೊಂಡೋಗಿ. ಪ್ರಥಮ, ದ್ವಿತೀಯ ಮೊಹಮ್ಮದ್ ನಿಹಾಲ್ ದ್ವಿತೀಯ, ತೃತೀಯ ಮಿಶ್ರಿಯಾ 8ನೇ ತರಗತಿ. ಛದ್ಮವೇಷದಲ್ಲಿ ಪ್ರಥಮ ಮುಜಾಕಿರ್ 10ನೇ ತರಗತಿ, ದ್ವಿತೀಯ ರಮೀಜಾ 10ನೇ ತರಗತಿ, ತೃತೀಯ ಖೈರುನಿಸಾ 8ನೇ ತರಗತಿ, ತೃತೀಯ ಬಹುಮಾನ ರಬೀಬಾ 8ನೇ ತರಗತಿ. ಮುಜಾಕಿರ್ ಪ್ರಥಮ, ದ್ವಿತೀಯ ರಮೀಜಾ, ತೃತೀಯ ಖೈರುನಿಸಾ ಮತ್ತು ರಬೀಬಾ. ಆಯ್ತಾಯ್ತು. ಲಾಸ್ಟ್ ಭಾಷಣ ಸ್ಪರ್ಧೆ ಪ್ರಥಮ ಆಶಿಕ್ 10ನೇ ತರಗತಿ, ಆಶಿಕ್ 10ನೇ ತರಗತಿ, ಸಲ್ಮಾನ್ 10ನೇ ತರಗತಿ, ಖಲೀಲ್ 10ನೇ ತರಗತಿ. ಎಲ್ಲ ಪ್ರೈಸ್ ಆಗ್ತಾರೆ. ಪ್ರಬಂಧ ಸ್ಪರ್ಧೆ ಪ್ರಥಮ ಸಲ್ಮಾನ್ 10ನೇ ತರಗತಿ. ಅವನು ಈಗಲೇ ಕೊಡಿ ಪ್ರಬಂಧ. ಇಲ್ಲಿ ನಿಂತ್ಕೊಳ್ಳಿ, ಬದಿಲಿ. ಪ್ರಬಂಧ ಸಲ್ಮಾನ್ 10ನೇ ತರಗತಿ, ದ್ವಿತೀಯ ಆಶಿಕ್ 10ನೇ ತರಗತಿ, ಆಶಿಕ್ 10ನೇ ತರಗತಿ, ತೃತೀಯ ಇಬ್ಬರು ಹಂಚಿಕೊಂಡಿದ್ದಾರೆ. ಶಿಫಾನಾ 10ನೇ ತರಗತಿ, ರಾಫಿಯಾ 9ನೇ ತರಗತಿ.
ಅಲ್ಲಿ ಶಿಫಾನ್ನ ಪ್ರೈಸ್ ತೆಗಿಬೇಕು ನೋಡಿದ್ದಲ್ಲ. ಒಂಬತ್ತನೇ ತರಗತಿ ರಶೀದಾ, 10ನೇ ತರಗತಿ ಕೆ ಅಜ್ಮಿನಾ. ಬೇಗ ಬರಬೇಕು, ಕರೆದ ಕೂಡಲೇ ಬರಬೇಕು. ಬಾಂಗಿಗಾಯ್ತು, ಕರೆದ ಕೂಡಲೇ ಓಡಿ ಬರಬೇಕು. ಕೊನೆಯದಾಗಿ ಸ್ವಚ್ಛತೆಯೇ ಸಮೃದ್ಧಿ, ಸ್ವಚ್ಛತೆಯೇ ಸಂಸ್ಕೃತಿ ಎಂಬ ಅರಿವಿನ ಅಭಿಯಾನವನ್ನು ಮಕ್ಕಳಲ್ಲಿ ಮೂಡಿಸುವ ಬಗ್ಗೆ ಉಳ್ಳಾಲ ನಗರಾಭಿವೃದ್ಧಿ ಆಂದೋಲನದವರು ಏರ್ಪಡಿಸಿ ಮಕ್ಕಳಿಗೆ ಅರಿವನ್ನು ಮೂಡಿಸಿರ್ತಾರೆ. ಇದರಿಂದ ಮಕ್ಕಳು ಪ್ಲಾಸ್ಟಿಕ್ ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡುವುದು ಮತ್ತು ಸುಡುವುದು ಮಹಾ ಅಪರಾಧವೆಂದು ತಿಳಿದು ನಮ್ಮ ಮಕ್ಕಳು ಕಸವನ್ನು ವಿಂಗಡಿಸಿ ಅದನ್ನು ಸರಿಯಾಗಿ ವಿಲೇವಾರಿ ಮಾಡುವುದರಲ್ಲಿ ಪ್ರಾಥಮಿಕ ವಿಭಾಗದಿಂದ 1ರಿಂದ 4ನೇ ತರಗತಿಯ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. 5ರಿಂದ 7 ಯಾರಾದ್ರೂ ವಿದ್ಯಾರ್ಥಿಗಳು ಬನ್ನಿ. 5ರಿಂದ 7 ಶಬನಾ ಬಾ, ಓಡಿ ಬಾಮ. ಪ್ರೌಢಶಾಲಾ ವಿಭಾಗದಲ್ಲಿ ಪ್ರಥಮ 9ನೇ ತರಗತಿ ಶಕಿಲಾ ಟೀಚರ್ ಇದು ತಗೊಳ್ಬೇಕು. ದ್ವಿತೀಯ 8ನೇ ತರಗತಿ ಸೌಮ್ಯ ಟೀಚರ್ ತಗೊಳ್ಬೇಕಾಗಿ ಕೇಳ್ಕೊಳ್ತೇನೆ. ಧನ್ಯವಾದಗಳು.